ಒಂದೇ ಸುಗುಣವಿಂದೆ ದೇವಿ ಶಾರದೆ. ಮತಿಗೆ ಕವಿದ ಅಂಧಕಾರ ಮಬ್ಬ ತೊಳಗಿಸೋ. ಮತಿಗೆ ಕವಿದ ಅಂಧಕಾರ ಮಬ್ಬ ತೊಳಗಿಸೋ. ಜಾತಿ ಮತದ ಭೇದ ಕಳೆದು, ಜಾತಿ ಮತದ ಭೇದ ಕಳೆದು ಒಲುಮೆ ಸಾಧಿಸು. ಸುಜನ ಒಂದೇ ಸುಗುಣವಿನ್ ದೇವಿ ಶಾರದೆ. ಸುಜನ ಒಂದೇ ಸುಗುಣವಿನ್ಯೆ ದೇವಿ ಶಾರದೆ. ದೇವಿ ಶಾರದೆ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಉಳ್ಳಾಲ ಕ್ಷೇತ್ರ ಸಮಿತಿ ಇಂದಿನ ಸಭೆ ಅಧ್ಯಕ್ಷವನ್ನು ವಹಿಸಿದಂಥ ಜಯಲಕ್ಷ್ಮಿ ಕೋಟ್ಯಾನ್ ಇವರನ್ನು ಒಳ್ಳೆಯ ಕ್ಷೇತ್ರದ ಪರವಾಗಿ ಸತ್ವವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಉಳ್ಳಾಲ ಕ್ಷೇತ್ರದ ಅಧ್ಯಕ್ಷರಾದ ಸುಜಾತ ಇವರು ಹೂಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅಂತ ರಾಜ್ಯದ ಅಧ್ಯಕ್ಷರಾದ ನಾರಾಯಣ ಪಿ ಇವರನ್ನು ಕೂಡ ಸ್ವಾಗತಿಸುತ್ತೇನೆ. ಇವರಿಗೆ ಕಿನ್ಯ ವಲಯದ ಅಧ್ಯಕ್ಷರಾದ ಧನವಂತಿ ಅವರು ಹೂಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಕುಮಾರ್ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಉಳ್ಳಾಲ ಕ್ಷೇತ್ರ ಸಮಿತಿಯ ಪರವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಪೆರ್ಮನೂರು ವಲಯದ ಅಧ್ಯಕ್ಷರಾದ ಸದಾಶಿವರ್ ಅವರು ಹೂಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಜಯಂತ್ ಹುರ್ಲಾಂಡಿ ಅವರಿದ್ದಾರೆ, ಅವರನ್ನು ಕೂಡ ಉಳ್ಳಾಲ ಕ್ಷೇತ್ರ ಸಮಿತಿಯ ಪರವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಸೋಮೇಶ್ವರ ವಲಯದ ಕಾರ್ಯದರ್ಶಿಗಳಾದ ತಾರನಾಥ್ನವರು ಹೂಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಲಿಗೋದರ್ ಆಚಾರ್ಯರವರಿದ್ದಾರೆ, ಅವರನ್ನು ಕೂಡ ಉಳ್ಳಾಲ ಕ್ಷೇತ್ರ ಸಮಿತಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೋಣಾಜ ವಲಯದ ಅಧ್ಯಕ್ಷರಾದ ಜಯತಂದ್ರ ಅವರು ಹೂಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲಾ ಕೋಶಾಧಿಕಾರಿಯಾದಂಥ ಈಶ್ವರ ಕುಲ ಇದ್ದಾರೆ, ಅವರನ್ನು ಕೂಡ ಇಂದಿನ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮುಡಿಪು ವಲಯದ ಗಾಯತ್ರಿಯವರು ಬಂದು ಹೂಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಭೆಗೆ KST ರಾಜ್ಯ ಸಮಿತಿಯ ಸ್ಥಾಪಕ ಸದಸ್ಯರಾದಂಥ ಶ್ರೀಯುತ ಕೃಷ್ಣ ಬಸಾಲೆ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಉಳ್ಳಾಲ ವಲಯದವರು ಬಂದು ಹೂಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಭಾಸ್ಕರ್ ಸಿಂಗ್ ಅವರಿದ್ದಾರೆ, ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಪಜಿರ್ ವಲಯದ ಜಾರ್ಜ್ ಡಿ ಸೋಜ ಅವರು ಹೂಕೊಟ್ಟು ಗೌರವಿಸುವಾಗ ಕೇಳಿಕೊಳ್ತಾ ಇದ್ದೇನೆ. ರಾಜ್ಯ ಸಮಿತಿ ನಿಕಟಪೂರ್ವ ಕಾರ್ಯದರ್ಶಿ ಅಂತ ಹಾಗೂ ಅಧ್ಯಕ್ಷರಾದಂಥ KS ಆನಂದ್ ಅವರು ಹಾಗೂ BF ಅವರಿದ್ದಾರೆ, ಅವರನ್ನು ಕೂಡ ವೇದಿಕೆ ಮುಂಭಾಗಕ್ಕೆ ಸ್ವಾಗತಿಸಿದ್ದೇನೆ. ಇವರಿಗೆ ಚಂದ್ರ ಶ್ರೀಜಿ ಅವರು ಬಂದು ಹೂಕೊಟ್ಟು ಗೌರವಿಸುವಾಗ ಕೇಳಿಕೊಳ್ತಾ ಇದ್ದೇನೆ. ರಾಜ್ಯ ನಿಕಟಪೂರ್ವ ಕಾರ್ಯದರ್ಶಿ ಅಂತ BF ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ಕ್ಷೇತ್ರ ಸಮಿತಿ ಅಧ್ಯಕ್ಷರಾದಂಥ ಹರೀಶ್ ಅವರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ತಲಪಾಡಿ ಕಿನ್ಯ ವಲಯದ ಸದಾಶಿವರ್ ಅವರು ಹೂಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಉದಯಕುಮಾರ್ ಕೋಡಿಕಾಲ್ ಅವರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪಜಿರು ವಲಯದ ನಾರಾಯಣರವರು ಹೂಕೊಟ್ಟು ಗೌರವಿಸುವಾಗ ಕೇಳಿಕೊಳ್ತಾರೆ. ಹಾಗೂ ಬಂದಂತಹ ಎಲ್ಲ ವಲಯದ ಅಧ್ಯಕ್ಷ ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳನ್ನು ಸ್ವಾಗತ ಮಾಡುತ್ತಾ ಇದೀಗ ಪ್ರಾಸ್ತಾವಿಕವಾಗಿ ಮಾತಾಡಲಿದ್ದಾರೆ ದೇವದಾಸರವರಿಗೆ ಜಯದೇಶೋಡಿ ಅವರು ಹೂಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಎಲ್ಲ ಕೋಶಾಧಿಕಾರಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಅಂಜನೆ ಸ್ಥಾಪಕ ಸದಸ್ಯರೇ ಕೂಡ ಮಂಗಳೂರು ಬೈದಿನ ಮಂಗಳೂರು ಕ್ಷೇತ್ರದ ಅಧ್ಯಕ್ಷರೇ ಹರೀಶ್ ಅಂಜೆ ಮಾಜಿ ಜಿಲ್ಲಾ ಸಮಿತಿದ ಅಧ್ಯಕ್ಷರಾಯಿನ ಉದಯಕುಮಾರ್ ಕೋಡಿಕಲ್ ಸ್ಥಾಪಕ ಸದಸ್ಯರಾಯಿನ ಕೆ ಎಸ್ ಆನಂದ್ ಭಾಸ್ಕರ್ ವಸಂತ್ ಅಂಚನೆ ಮಾಜಿ ಉಳ್ಳಾಲ ಕ್ಷೇತ್ರ ಅಧ್ಯಕ್ಷರಾಯಿನ ನಾರಾಯಣ್ ಬಿ ಎನ್ ಬೇತೆ ಬೇತೆ ವಲಯದ ಬೈದಿನ ಪದಾಧಿಕಾರಿಗಳೇ ಅಂಚನೆ ಕ್ಷೇತ್ರ ಪದಾಧಿಕಾರಿಗಳೇ ಜಿಲ್ಲಾ ಸಮಿತಿ ಪದಾಧಿಕಾರಿಗಳೇ ನಮ್ಮ ಏಳುಮೋಜಿ 1990 ಸಂಪತ್ತೊಂಬಗೂ ಈ ಸಂಘಟನೆ ಪ್ರಾರಂಭ ಮಂತ ಬರ್ಪಿನ 24ನೇ ಇಸವಿ ಮಾರ್ಚ್ 7ಕ್ಕೆ 25ನೇ ವರ್ಷದ ಗರ್ದು ಗೌಜಲೆ ಆಯರಂಡು ಆಂಡ ಈ 24 ವರ್ಷಡು ನಮ್ಮ ಸಂಘಟಿತರಾದ ಬಾರಿ ಬೆಂದ ಬಾರಿ ಕೆಲಸ ಮಂತ ಇನಿ ಕೆಲವರು ಟೈಲರ್ ಸಂಘನು ಬುಡುದು ಪೋಂದುಲ್ಲೇರು ದಯಬಂಡ ಈ ಒಂಜಿ ಬೇಲದ ಅತಂತ್ರ ಸ್ಥಿತಿ ನಮ್ಮಡ ಆತನು ಆಂಡಲ ನಮ್ಮ ಚಲಬುಡಂದೆ ಈ ಸಂಘಟನೆ ಬುಲೆಪ ಒಂದಿಲ್ಲ ಸಂಘಟನೆ ದಾದ ಕೊರ್ನೊಂದು ಕೆಲವರನ್ನ ಪ್ರಶ್ನೆ ಅಪ್ಪು ಆಂಡ ಸಂಘಟನೆ ಕೊರ್ಜಿನಲ ನಮ್ಮ ಸಂಘಟಿತರಾದ ಇನ್ನು ಒಂಜೆ ಅಪ್ಪೆ ಜೋಕುಲ್ಲಕ ಜಾತಿ ಮತ ಭೇದ ಪಂಥ ಇದ್ದಂದೆ ಈ ಒಂಜಿ ವೇದಿಕೆ ನಮ್ಮ ಸೇರ್ದ ಕಷ್ಟ ಕಾರ್ಪಣ್ಯನು ನಮ್ಮ ಪಟ್ಟೊಂದಿಲ್ಲ ಒಂಜಿ ಕಾಲಡು ಟೈಲರ್ ನಕ್ಲೆ ಕಷ್ಟ ಕಾರ್ಪಣ್ಯನು ಪಟ್ಟು ಅಂಚಿನ ಸಂಸ್ಥೆ ಇಜ್ಜಾಂಡು ಜನ ಇಜ್ಜಾಂಡು ಆ ಮೇತಾಯಿ ಪೊಲ್ಲುಂಡು ಈ ಮೇತಾಯಿ ನಂಜಾಪನಿ ಈ ಮೇತಾಯಿ ಪೊಲ್ಲುಂಡು ಆ ಮೇತಾಯಿ ಆಂಡ ಇನಿ ಅಂಚಿನೊಂಜಿ ಕಷ್ಟ ನಮ್ಮಡ ಇಜ್ಜಿ ಆಂಡ ನಮ್ಮ 24 ವರ್ಷಡು ಬೇತದ ನಮ್ಮ ಯೋಜನೆ ಬೇಬಣ್ಣ ಮಾತ ಸರ್ಕಾರಿ ನೌಕರರಿಗೆ ಬೇತ ನೌಕರರಿಗೆ ಈ ಪೆನ್ಷನ್ ಸ್ಕೀಮು ಆರೋಗ್ಯ ವಿಮೆ ಹೆರಿಗೆ ಭತ್ಯೆ ಇಲ್ಲಿ ಕಟ್ಟದ ಕಾಸು ಇನ್ನು ಪೂರ ತಿಕ್ಕೊಂದುಂಡು ನಮ್ಮ ಟೈಲರ್ನಾಗಲೇ ತಿಕ್ಕುಜಿ ಅಂಡ್ ನಮ್ಮ 24 ವರ್ಷದ ಹೋರಾಟ ಮಂತೊಂದು ಬತ್ತನೆಲ್ಲ ನಮಕ್ ಇನ್ನು ಮುಟ್ಟ ಸರ್ಕಾರ ಹೂವೇ ಸರ್ಕಾರ ನಂಕದಲ್ಲ ಸ್ಪಂದಿಸಿಜಿ ಆಂಡ ನಮ್ಮ ಐತ ಬಗ್ಗೆ ಬೇಜಾರು ಬಂದರೆಜ್ಜಿ ದೇವಂಡ ಸಂಘಟನೆ ಬಂಡ ಅಂಚೆನೆ ಅವು ಉದ್ಯೋಗ ಪೋಂದೆ ಒಪ್ಪುಂಡು ನಮ್ಮ ಸೂಜಿಗೆ ದಾರಬಾರ್ದು ಎಂಚ ಪೊಲ್ಲೋನ ಅವೆಲ್ಲಕನೆ ಸಂಘಟನೆಲ್ಲ ಆ ಮಹತ್ತರವಾದ ಉದ್ಯೋಗ ಪೋಂದು ಪೋಡು ಇನಿ ಸಂಘಟನೆ ಇತ್ತಿನ ಹತ್ರ ಒರಿಯನ ಕಷ್ಟ ಸುಖ ನಷ್ಟ ನಂಗೆ ಕೇಂದ್ರ ಹಾಕೊಂಡು ಕೈಟ ಕೊರ್ರೆಜ್ಜಿನಲ್ಲ ಬಾಯಿ ಡಾಂಡಲ್ನ ಬಿಡೊಂಜಿ ಒಗ್ಗಟ್ಟಾದ ಪಾತ್ರನ ದಿನ ಈ ಒಂದು ಸಂಘಟನೆ ನಾವು ಮಲ್ತದ ನಮ್ಮ ಹಿರಿಯಕಲು ಆಣಿದ ದಿನ 13 ಜನ ಸೇರಿದ ಸಂಘಟನೆ ಇನ್ನು ಬೇತೆ ಜಿಲ್ಲೆಗೆ ಬೇತೆ ಕ್ಷೇತ್ರಕ್ಕೂ ಪೋನುಂಡು ಇನ್ನು ನಮ್ಮ ರಾಜ್ಯ ಸಮಿತಿಗಳನ್ನ ಬೇತೆ ಚಟುವಟಿಕೆಗಳುಂಡು ಬಟ್ ಸರ್ಕಾರ ಆಯುವೆಟ್ಟಿಗೆ ಮಂತ್ರಿನಕ್ಲೆ ಪಾತ್ರನಿ MLA ಪಾತ್ರನಿ ಆಯಾ ಕ್ಷೇತ್ರದ MLA ಪಾತ್ರದ ಎಂಕಲ ಬೇಡಿಕೆ ಈಡೇರಿಸೋಡು ಬಂದದು ಭಾರಿ ವರ್ಷದಿಂದ ನಮ್ಮ ಪ್ರಯತ್ನ ಬರೋದಿಲ್ಲ ಈ ಪ್ರಯತ್ನ ನಂಗೆ ಫಲ ಕೊರಡು ದಾಂಡ ನಮ್ಮ ಒಗ್ಗಟ್ಟವಡು ಇನ್ನು ಉಲ್ಲಾಲಡು ಮಹಾಸಭೆ ಮಲ್ಲ ಮಟ್ಟದ ಮನ್ಪೋಡು ಇರ್ತದೆ ಅಂಡ ಆರ್ಥಿಕವಾದ ಸಮಸ್ಯೆ ನಿರ್ದ ಹತ್ರ ಎಂಕಲ ಪ್ರತಿನಿಧಿ ಸಭೆ ಮನ್ಪುಣಿ ಬಂದದು ಒಂದು ತೀರ್ಮಾನದ ತೊಂಡ ಮಹಾಸಭೆ ಬಂದ್ಬಿಟ್ಟ ಉಳ್ಳಾಡು ಪ್ರಪ್ರಥಮ ಮಹಾಸಭೆ ನಮ್ಮ ಕೃಷ್ಣಪ್ರಸಾದ್ನ ಒಂಜಿ ಅವಧಿಡೆ ಫಸ್ಟ್ ಡೇ ಬಾರಿ ಸೋಕದ ಒಂಜಿ ಮಹಾಸಭೆ ಆತಂಡು ಐದು ಪಕ್ಕ ಮಹಾಸಭೆ ಮಲ್ತಿನ ನಮ್ಮ ಮಾತ ಎಡ್ಡ ರೀತಿಡೆ ನಡ್ಕೊಂಡುಂಡು ಈ ಸರ್ತಿದ ಒಂಜಿ ಪರಿಸ್ಥಿತಿ ದಾಲ ಇಜ್ಜಾನ್ ಹತ್ರ ಎಂಕಲ್ ಒಂಜಿ ಪ್ರತಿನಿಧಿ ಸಮ್ಮೇಳನ ಅಂತದ್ವ ಇದಿನ ಈ ವಾಲತ್ ನಂಗೆ ಯಾಪಲ ಆಮಂತ್ರಣ ಕ್ಲಿಕ್ ಅಲ್ಲದೆ ನಮ್ಮ ಮನ್ಪುಣಿ ಆಂಡ ಇನಿ ಸರ್ಕಾರದ ಕುರ್ಜಿಯಿಂದ ನಮ್ಮ ಪಶ್ಚಾತ್ತಾಪ ಅಂತರಜಿ ಸರ್ಕಾರದ ದುಂಬು ಪ್ರತಿಭಟನೆ ಬೇತೆ ಧರಣಿ ಮನ್ಪುಡು ನೆಕ್ಸ್ಟ್ದ ಜಿಲ್ಲಾ ಸಮಿತಿ ಪಕ್ಕ ರಾಜ್ಯ ಸಮಿತಿದ ಮೀಟಿಂಗ್ ತೀರ್ಮಾನ ಆಯರಾರು ಆಂಡ ಆ ತೀರ್ಮಾನಗೂ ನಮ್ಮ ಮಾತ ಟೈಲರ್ ನಕ್ಲ ಬದ್ಧರಾದ ಪೋಡು ನಮ್ಮ ಸವಲತ್ತು ತಿಕ್ಕೋಡು ನಾಂಡ ನಮ್ಮ ಬದ್ಧರಾದ ಇತ್ತಿನ ಮಾತಾಡಂಗೆ ಸಾಧ್ಯ ಉಂಡು ಇದನ್ನು ಸಾಧ್ಯ ಇಜ್ಜಿ ಇನ್ನಿತ ಈ ಒಂದು ಕಾರ್ಯಕ್ರಮ ಪುರ್ಲ ರೀತಿಡೆ ನಡತದೆ ಇನಿ ಪದಾಧಿಕಾರಿಗಳ ಬದಲಾವಣೆ ಉಂಡು ದೇಬಂಡ ಓಂಜಿ ಸಂಸ್ಥೆಡೆ 2 ವರ್ಷಗಳ ಬದಲಾವಣೆದ ಸೂಚನೆ ಬರ್ಬೋದು ಮಾತು ಸಂಘದ ಅಂತ ಇಡ್ಲ ನಮ್ಮ ಟೈಲರ್ ಇಡ್ಲ ಮಂದೊಂದಿಲ್ಲ ಅಂಚೆ ಹತ್ರ ನಮ್ಮ ಈ ಸಂಘಟನೆ ಬುಲಪಾಯರೆ
ಕಷ್ಟ ಆವಂದು ಅಂಚನೆದ ಹತ್ರ ಇನ್ನಿತ ಈ ಒಂದು ಕಾರ್ಯಕ್ರಮವು ಧ್ಯಾನ ದಿಂಜ ಪಾತ್ರ ಪೂಜೆ ದಾಯಬಂಡ ಪ್ರಾಸ್ತಾವಿಕ ಬಂಡ ನಿಜವಲ್ಲ ದೊಂಡೆ ಬಿಚ್ಚಾದ ಪಾತ್ರೋಡು ಅಂಡ ದೊಂಡೆ ಬಿಚ್ಚಾದ ಪಾತ್ರ ನಂಜಿನ ಒಂಜಿ ಇಂದು ಇಜ್ಜಿ ನಂಗೆ ಮಾತ್ರ ಸಂಘಟನದ ಬಗ್ಗೆ ಗೊತ್ತುಂಡು ಅರಿವುಂಡು ವಿಷಯ ಮಾತ ಅನುಭವ ಉಂಡು ನನ್ನ ಅವನೇ ಪಾತ್ರದ ಕುಲ್ಲು ಆಪುಜಿ ಅಂಜನದ ಮಾತೆಲ್ಲ ಒಟ್ಟಿಗೆ ಅದು ಈ ಸಂಘಟನೆ ದುಮ್ಮುಕೊಂಡದು ಮೂಲಪೋಗ ಪಣ್ಣದು ಹೆಂಗೆ ಪ್ರಾಸ್ತಾವಿಕ ಅದು ಪಾತ್ರ ಅವಕಾಶ ಬಂದ ನಿಮಗೆ ಮಾತ್ರ ಸೊಲ್ಮೆ ಸಂದವದು ಈಗ ಪಾತ್ರ ಅಂತ ಒಂದಿಲ್ಲ. ಜೈ ಹಿಂದ್ ಜೈ ಕೇಸಿ. ಟೈಲರ್ಸ್ ಅಸೋಸಿಯೇಷನ್ನ ಉಳ್ಳಾಲ ಕ್ಷೇತ್ರವು ನಡೆದು ಬಂದ ದಾರಿಯನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ವರದಿ ಮತ್ತು ಲೆಕ್ಕಪತ್ರ ಮಂಡನೆ ಉಳ್ಳಾಲಗಳಾದ ದೇವದಾಸರವರಿಂದ ಹೇಳ್ತೇನೆ. KST ಉಳ್ಳಾಲ ಕ್ಷೇತ್ರ ಸಮಿತಿ ಇದರ 8ನೇ ಮಹಾಸಭೆಯ ಪ್ರತಿನಿಧಿ ಸಭೆಯು ದಿನಾಂಕ 10/10/2021 ಆದಿತ್ಯವಾರ ಬೆಳಿಗ್ಗೆ 11 ಗಂಟೆಗೆ 300 ಯುವಕಮಂಡಲ ಕೊತ್ತಾರು ಇಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ಜಯಲಕ್ಷ್ಮ ಕೋಟೆ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ರಾಜ್ಯ ಉಪಾಧ್ಯಕ್ಷರಾದ ಸುರೇಶ್ ಸಾಲ್ಯಾನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ವಸಂತ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಮಾಡೂರು, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯಂತ್ ಉರ್ಲಾಂಡಿ, ಕಾರ್ಯದರ್ಶಿ ಲಿಗೋದರಾಚಾರ್ಯ, ರಾಜ್ಯ ಸಮಿತಿ ಸ್ಥಾಪಕ ಸದಸ್ಯರಾದ ನಾರಾಯಣ್ ಬಿ ಎ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅತಿಥಿಗಣ್ಯರು ದೀಪ ಬೆಳಗಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಧಾನ ಕಾರ್ಯದರ್ಶಿ ದೇವದಾಸ್ ಅತಿಥಿಗಳನ್ನು ಸ್ವಾಗತಿಸಿ 2019-21 ಸಾಲಿನ ವರದಿಯನ್ನು ಮಂಡಿಸಿ ಅನುಮೋದನೆಯನ್ನು ಪಡೆದರು. ಕೋಶಾಧಿಕಾರಿಗಳ ತುರ್ತು ಅನುಪಸ್ಥಿತಿಯಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಅನುಮತಿ ಪಡೆದು ಪ್ರಧಾನ ಕಾರ್ಯದರ್ಶಿಗಳು ಲೆಕ್ಕಪತ್ರ ಮಂಡಿಸಿದರು. ಅನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಜಯಂತ್ ಉರ್ಲಾಂಡಿ ಅವರು 2021-23 ಸಾಲಿನ ಪದಾಧಿಕಾರಿಗಳ ಆಯ್ಕೆಯನ್ನು ನೆರವೇರಿಸಿದರು. ಅಧ್ಯಕ್ಷರಾಗಿ ಜಯಲಕ್ಷ್ಮ ಕೋಟನ್, ಪ್ರಧಾನ ಕಾರ್ಯದರ್ಶಿಯಾಗಿ ದೇವದಾಸ್ ಪುನರಾಯ್ಕೆಯಾದರು. ಕೋಶಾಧಿಕಾರಿಯಾಗಿ ವೇದವತಿ ಸೋಮೇಶ್ವರ ಇವರನ್ನು ಆಯ್ಕೆ ಮಾಡಲಾಯಿತು. ದಿನಾಂಕ 17/10/21 ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮಹಾಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀ ಪ್ರಜ್ವಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಎಲ್ಲ ಕ್ಷೇತ್ರದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಗಳಿಗೆ ಅಭಿನಂದಿಸಿ ಗೌರವಿಸುವ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದಿಂದ ಅಧ್ಯಕ್ಷರಾದ ಜಯಲಕ್ಷ್ಮ ಕೋಟನ್, ಪ್ರಧಾನ ಕಾರ್ಯದರ್ಶಿ ದೇವದಾಸ್, ಕೋಶಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಕ್ಷೇತ್ರದ ಉಪಾಧ್ಯಕ್ಷರಾದ ಜನಾರ್ದನ್ ಅಂಚನ್ ರವರು ಗೌರವಗಳನ್ನು ಸ್ವೀಕರಿಸಿದರು. ಅಂದು ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ನೂತನ ಸಮಿತಿಗೆ ನಮ್ಮ ಕ್ಷೇತ್ರದ ಫಜೀರ್ ವಲಯದ ಶ್ರೀಮತಿ ಸುಜಾತ ಭಂಡಾರಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ರಾಜ್ಯ ಸಮಿತಿಯ ಮಹಾಸಭೆಯಲ್ಲಿ ಕ್ಷೇತ್ರ ಸಮಿತಿ ಹಾಗೂ ವಲಯದ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ರಾಜ್ಯ ಸಮಿತಿಯ ನೂತನ ಸಮಿತಿಗೆ ನಮ್ಮ ಕ್ಷೇತ್ರದ ಉಳ್ಳಾಲ ವಲಯದ ಶ್ರೀ ನಾರಾಯಣ್ ಬಿ ಎ ರವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ದಿನಾಂಕ 28/12/21 ಶ್ರೀ ವಿಠೋಬ ರುಕ್ಮಾಯಿ ಭಜನಾ ಮಂದಿರದ ಸಭಾಂಗಣದಲ್ಲಿ ಜಯಲಕ್ಷ್ಮ ಕೋಟೆಯರವರ ಅಧ್ಯಕ್ಷತೆಯಲ್ಲಿ ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ನಾರಾಯಣ್ ಬಿ ಎ ಇವರನ್ನು ಗೌರವಿಸಿ ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ನಿಕಟಪೂರ್ವ ಕಾರ್ಯದರ್ಶಿ ಬಿ ವಸಂತ್, ಜಿಲ್ಲಾ ಉಪಾಧ್ಯಕ್ಷ ಸುಜಾತ ಭಂಡಾರಿ ಸಭೆಯಲ್ಲಿ NPS ನವೀಕರಣ ಹಾಗೂ ಈಶ್ರಮ ಕಾರ್ಡ್ ಮಾಡುವ ಬಗ್ಗೆ ಮಾಹಿತಿ ನೀಡಲಾಯಿತು. ದಿನಾಂಕ 16/11 ಫಜೀರ್ ವಲಯ ಸಮಿತಿಯ ಸಭೆಯನ್ನು ನಾರಾಯಣಗುರು ಸಭಾಭವನ ಗ್ರಾಮಚೌಡಿಯಲ್ಲಿ ನಡೆಸಲಾಗಿದೆ. ವಲಯದ 53 ಸದಸ್ಯರು ಈಶ್ರಮ ಕಾರ್ಡು ಮಾಡಿರುತ್ತಾರೆ. ಫಜೀರ್ ವಲಯದ ವತಿಯಿಂದ ಪ್ರತಿ ತಿಂಗಳ ಮೂರನೇ ಮಂಗಳವಾರ ಬೆಳಿಗ್ಗೆ ಎನಪೈ ಆಸ್ಪತ್ರೆಯ ಜಂಟಿ ಆಶ್ರಯದಲ್ಲಿ ಉಚಿತವಾಗಿ ವೈದ್ಯಕೀಯ ಶಿಬಿರವನ್ನು ನಾರಾಯಣಗುರು ಸಭಾಭವನ ಗ್ರಾಮಚೌಳಿಯಲ್ಲಿ ನಡೆಸಲಾಗುತ್ತಿದೆ. ದಿನಾಂಕ 15/2/22 ವೈದ್ಯಕೀಯ ಶಿಬಿರಕ್ಕೆ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಅರೆಕಲ ಆಜ್ಯಬರವರು ಆಗಮಿಸಿ ಆರೋಗ್ಯ ತಪಾಸಣೆ ನಡೆಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ದಿನಾಂಕ 2/1/22 ಕರ್ನೂಲು ವಲಯ ಸಮಿತಿ ಅಧ್ಯಕ್ಷರಾದ ಶ್ರೀ ಸದಸ್ಯ ಹುತ್ತಾರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಭಾಗವಹಿಸಿ ಈಶ್ರಮ ಕಾರ್ಡುಗಳನ್ನು ಮಾಡುವ ಬಗ್ಗೆ ಮಾಹಿತಿಯನ್ನು ನೀಡಿದರು. ದಿನಾಂಕ 5/1/22 ಸೋಮೇಶ್ವರ ವಲಯ ಸಮಿತಿ ಕೇಸರ ಮಿತ್ರವಂದ ಕುಂಪಲ ಹಾಗೂ ಸಿದ್ಧಿವಿನಾಯಕ ಭಜನಾ ಮಂದಿರ ಬೀರಿ ಇವರ ಸಹಯೋಗದಿಂದ ಶೈಲಾಸಗಳಿಗೆ ಮತ್ತು ಇತರ ಅಸಂಘಟಿತ ಕಾರ್ಮಿಕರಿಗೆ ಸುಮಾರು 200 ಈಶ್ರಮ ಕಾರ್ಡುಗಳನ್ನು ಮಾಡಿಸಿಕೊಟ್ಟಿರುತ್ತಾರೆ. ಮಾರ್ಚ್ 2 ಟೈಲರ್ಸ್ ಸಂಘದ ಸಂಸ್ಥಾಪನಾ ದಿನದ ಪ್ರಯುಕ್ತ ಟೈಲರ್ಸ್ ಡೇ ಕಾರ್ಯಕ್ರಮವನ್ನು ಎಲ್ಲ 7 ವಲಯಗಳ ಸಹಭಾಗಿತ್ವದಲ್ಲಿ ದಿನಾಂಕ 13/3/2022 ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ನೆಹರು ನಗರ ಸೋಮೇಶ್ವರ ಇಲ್ಲಿನ ಆಶ್ರಮದ ಹಿರಿಯರೊಂದಿಗೆ ಸಂಭಾಜನಾ ಕಾರ್ಯಕ್ರಮದೊಂದಿಗೆ ಆಚರಿಸಲಾಯಿತು. ಅಲ್ಲಿನ ಹಿರಿಯರಿಗೆ ವಸ್ತ್ರಗಳನ್ನು ನೀಡಲಾಯಿತು. ಮನೋರಂಜನೆಗಾಗಿ ನಮ್ಮ ಸದಸ್ಯರ ಮಕ್ಕಳಾದ ಮಾಸ್ಟರ್ ತೇಜಸ್ ಹಾಗೂ ಕುಮಾರಿ ಸುವೀಕ್ಷಾ ಭಂಡಾರಿ ಅವರು ಹಾಡು ಹಾಡುವ ಮೂಲಕ ಮನರಂಜಿಸಿದರು. ಆಶ್ರಮದ ಹಿರಿಯರು ಕೂಡ ಹಾಡಿಗೆ ಧ್ವನಿಗೂಡಿಸಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಅಧ್ಯಕ್ಷರಾದ ಜಯಲಕ್ಷ್ಮ ಕೋಟೆನ್, ಸಂಸ್ಥೆಯ ಮೇಲ್ವಿಚಾರಕರಾದ ರೋಹಿತ್ ಸಂತೂಸ್, ರಾಜ್ಯಾಧ್ಯಕ್ಷರಾದ ನಾರಾಯಣ್ ಬಿ ಎ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷೆ ಸುಜಾತ ಭಂಡಾರಿ, ರಮೇಶ್ ಮಾಡೂರಿ ಹಾಗೂ 7 ವಲಯಗಳ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮುಡಿಪು ವಲಯದ ಸಭೆಯು ಪ್ರತಿ ತಿಂಗಳ 2ನೇ ಮಂಗಳವಾರ ನಡೆಯುತ್ತಿರುತ್ತದೆ. ಪ್ರತಿ ಸಭೆಯಲ್ಲೂ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ದಿನಾಂಕ 22/3/22 ಮುಡಿಪು ವಲಯ ಸಮಿತಿ ಸಭೆಯು ಶ್ರೀಮತಿ ವಿದ್ಯಾರವರ ಅಧ್ಯಕ್ಷತೆಯಲ್ಲಿ ಜನಶಿಕ್ಷಣ ಸೇವಾ ಟ್ರಸ್ಟ್ ಮುಡಿಪು ಇಲ್ಲಿ ಕ್ಷೇತ್ರ ಅಧ್ಯಕ್ಷರಾದ ಜಯಲಕ್ಷ್ಮ ಕೋಟೆನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ
ಪ್ರಜ್ವಲ್ ಕುಮಾರ್ ಉಪಸ್ಥಿತರಿದ್ದು ಶ್ರಮಯೋಗಿ ಮನ್ಧನ್ ಯೋಜನೆ ಹಾಗೂ ಇ ಶ್ರಮ್ ಕಾರ್ಡ್ನ ಬಗ್ಗೆ ಮಾಹಿತಿಯನ್ನು ನೀಡಿದರು. ದಿನಾಂಕ 7/5/22ರಂದು ನಡೆದ ಮುಡಿಪು ವಲಯ ಸಮಿತಿ ಸಭೆಯಲ್ಲಿ ಸೌರಚಾಲಿತ ಹೊಲಿಗೆ ಯಂತ್ರದ ಮಾಹಿತಿಯನ್ನು ಸೆಲ್ಕೋ ಕಂಪನಿಯ ವ್ಯವಸ್ಥಾಪಕರಾದ ಶ್ರೀ ಲಕ್ಷ್ಮಣ್ ರವರು ತಿಳಿಸಿಕೊಟ್ಟರು. ಈ ಸಭೆಯಲ್ಲಿ ಜನಶಿಕ್ಷಣ ಸೇವಾ ಟ್ರಸ್ಟ್ನ ನಿರ್ದೇಶಕರಾದ ಶಿರಶೆಟ್ಟಿ, ಕೃಷ್ಣಮೂಲ್ಯ, ರಮೇಶ್ ಶೇನವ, ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕರಾದ ಸಹಿರಾಜ್ US, ಪ್ರಜ್ಞಾ ವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಶ್ರೀ ಶರತ್ ಮತ್ತು ಬಾಲೆಪುನಿ ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕರಾದ ಶ್ರೀ ಸೂರಜ್, ಸೆಲ್ಕೋ ಸೋಲಾರ್ ಸಂಸ್ಥೆ ವ್ಯವಸ್ಥಾಪಕರಾದ ರವೀನಾಥ್ ಬಂಗೇರ ಉಪಸ್ಥಿತರಿದ್ದರು. ದಿನಾಂಕ 26/7/22ರಂದು ರಾಜ್ಯ ಸಮಿತಿಯ ಕೈಗೊಂಡ ಟೈಲರ್ಸ್ ಬೇಡಿಕೆಗಳ ಈಡೇರಿಕೆ ಕುರಿತು ಜಿಲ್ಲಾ ತಾಲೂಕುಗಳಲ್ಲಿ ರಾಜ್ಯವ್ಯಾಪಿ ಪ್ರತಿಭಟನಾ ಕರೆಯಂತೆ ದಕ್ಷಿಣ ಕನ್ನಡ ಸಮಿತಿಯ ಮುಂದಾಳತ್ವದಲ್ಲಿ ನಡೆದ ಮಲ್ಮಠ ಶಾಂತಿನಿಲಯದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಧರಣಿಯಲ್ಲೂ ನಮ್ಮ ಕ್ಷೇತ್ರ ಸಮಿತಿ ಹಾಗೂ ಎಲ್ಲ 7 ವಲಯಗಳ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸುತ್ತಾರೆ. ಪೆರ್ಮನೂರು ವಲಯದ ಸದಸ್ಯರಾದ ರಮೇಶ್ ಟೈಲರ್ ಅನಾರೋಗ್ಯಕ್ಕೆ ₹5,900 ಹಾಗೂ ಆಹಾರ ಸ್ವಾಮಿಗಳ ಕಿಟ್ಗಳನ್ನು ಉಳ್ಳಾಲ ಪೆರ್ಮನೂರು ವಲಯ ಸಮಿತಿಯಿಂದ ನೀಡಲಾಗಿದೆ. ದಿನಾಂಕ 15/8/22ರಂದು ಟೈಲರ್ಸ್ ಭವನದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕ್ಷೇತ್ರ ಸಮಿತಿ ಹಾಗೂ ವಲಯದ ಪದಾಧಿಕಾರಿಗಳು ಪಾಲ್ಗೊಂಡಿರುತ್ತಾರೆ. ಸುಬ್ರಹ್ಮಣ್ಯದ ಗುತ್ತಿಗೆದಾರ ವಲಯದ ಸದಸ್ಯೆ ರೂಪಶ್ರೀ ಅವರ ಮನೆಯ ಮೇಲೆ ಗುಡ್ಡ ಕುಸಿತದಿಂದ ಮನೆ ಹಾಗೂ ಮಕ್ಕಳನ್ನು ಕಳೆದುಕೊಂಡ ದುರಂತಕ್ಕೆ ವಲಯಗಳಿಂದ ಸಂಗ್ರಹವಾದ ₹31,220 ನಮ್ಮ ಕ್ಷೇತ್ರ ಸಮಿತಿಯ ಮುಖಾಂತರ ಜಿಲ್ಲಾ ಸಮಿತಿಗೆ ನೀಡಲಾಗಿದೆ. ದಿನಾಂಕ 11/9/22ರಂದು ಟೈಲರ್ಸ್ ಭವನದಲ್ಲಿ ನಡೆದ ಜಿಲ್ಲಾ ಸಮಿತಿ ಸಭೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ಯಶಸ್ವಿಗೆ ಸಹಕರಿಸಿದ ಎಲ್ಲ ವಲಯದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಯವರಿಗೆ ಜಿಲ್ಲಾ ಸಮಿತಿಯಿಂದ ಗೌರವ ಅಭಿನಂದನೆಯನ್ನು ಸಲ್ಲಿಸಲಾಗಿದೆ. ದಿನಾಂಕ 13/9/22ರಂದು ಶ್ರೀಮತಿ ವಿದ್ಯಾರವರ ಅಧ್ಯಕ್ಷತೆಯಲ್ಲಿ ಮುಡಿಪು ವಲಯ ಸಮಿತಿ ಸಭೆಯಲ್ಲಿ ಮ್ಯೂಚುವಲ್ ಫಂಡ್ ಬ್ರಾಂಚ್ ಮ್ಯಾನೇಜರ್ ಉಳಿತಾಯ ಖಾತೆ ಬಗ್ಗೆ ಸದಸ್ಯರಿಗೆ ಮಾಹಿತಿ ನೀಡಿದರು. ದಿನಾಂಕ 20/11/22ರಂದು ನಡೆದ ಉಳ್ಳಾಲ ವಲಯದ ಸಭೆಯು ವಲಯದ ಅಧ್ಯಕ್ಷರಾದ ತುಕಾರಾಮ್ರವರ ಅಧ್ಯಕ್ಷತೆಯಲ್ಲಿ ಭರತ್ ಪ್ರೌಢಶಾಲೆ ಉಳ್ಳಾಲದಲ್ಲಿ ನಡೆಯಿತು. ರಾಜ್ಯಾಧ್ಯಕ್ಷರಾದ ನಾರಾಯಣ್ BA, ಜಿಲ್ಲಾ ಉಪಾಧ್ಯಕ್ಷ ಶ್ವೇತಾ ಭಂಡಾರಿ, ಕ್ಷೇತ್ರ ಅಧ್ಯಕ್ಷರಾದ ಜಯಲಕ್ಷ್ಮ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ದೇವದಾಸ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಯಿತು. ದಿನಾಂಕ 13/12/22ರಂದು ನಡೆದ ಮುಡಿಪು ವಲಯದ ಸಭೆಯಲ್ಲಿ ಜನಶಿಕ್ಷಣ ಸೇವಾ ಟ್ರಸ್ಟ್ನ ನಿರ್ದೇಶಕರಾದ ಶ್ರೀನಾಥ್ ಅವರು ಸ್ವಚ್ಛತಾ ಆಂದೋಲನದ ಬಗ್ಗೆ ಮಾಹಿತಿಯನ್ನು ನೀಡಿದರು. ದಿನಾಂಕ 17/1/23ರಂದು ನಡೆದ ಪಜೀರು ವಲಯದ ಸಭೆ ಹಾಗೂ ವೈದ್ಯಕೀಯ ಶಿಬಿರವು ನಾರಾಯಣಗುರು ಸಭಾಭವನ ಗ್ರಾಮ ಚೌಡಿಯಲ್ಲಿ ವಲಯದ ಅಧ್ಯಕ್ಷರಾದ ಜಾರ್ಜ್ ಡಿಸೋಜರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಜಯಂತ್ ಉರ್ಲಾಂಡಿ, ಜಿಲ್ಲಾ ಕೋಶಾಧಿಕಾರಿ ಈಶ್ವರ ಕುಲಾಲ್, ಕ್ಷೇತ್ರಾಧ್ಯಕ್ಷರಾದ ಜಯಲಕ್ಷ್ಮ ಕೋಟ್ಯಾನ್, ಏನೊಬ್ಬ ಆಸ್ಪತ್ರೆ ವೈದ್ಯಾಧಿಕಾರಿ ಉಪಸ್ಥಿತರಿದ್ದರು. ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ವಸಂತ ಗಟ್ಟಿ ಇವರನ್ನು ವಲಯದ ಪರವಾಗಿ ಸನ್ಮಾನಿಸಲಾಯಿತು. ಮಂಗಳೂರು ಶಾಸಕರಾದ ಶ್ರೀಯುತ UT ಖಾದರ್ ಅವರನ್ನು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಭೇಟಿಯಾಗಿ ಟೈಲರ್ಸ್ಗಳ ಬೇಡಿಕೆ ಈಡೇರಿಕೆಗಳ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ತರಲು ಮನವಿಯನ್ನು ಅರ್ಪಿಸಲಾಯಿತು. ರಾಜ್ಯಾಧ್ಯಕ್ಷರಾದ ನಾರಾಯಣ BA, ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಕುಮಾರ್, ಕ್ಷೇತ್ರಾಧ್ಯಕ್ಷರಾದ ಜಯಲಕ್ಷ್ಮ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ದೇವದಾಸ್ ಹಾಗೂ ರಮೇಶ್ ಮಾಡ್ರವರು ಉಪಸ್ಥಿತರಿದ್ದರು. ದಿನಾಂಕ 7/3/23ರಂದು ಟೈಲರ್ಸ್ ಡೇ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಿಂದ ಮಂಗಳೂರಿನ ಪುರಭವನದಲ್ಲಿ ನಡೆದ ಬೆಳ್ಳಿ ಬೆಳಕು ಕಾರ್ಯಕ್ರಮಕ್ಕೆ ಮಂಗಳೂರು ಶಾಸಕರಾದ ಶ್ರೀ UT ಖಾದರ್ ಅವರನ್ನು, ಕ್ಷೇತ್ರಾಧ್ಯಕ್ಷರಾದ ಜಯಲಕ್ಷ್ಮ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ದೇವದಾಸ್, ಕೋಶಾಧಿಕಾರಿ ವೇದಾರ್ಥಿ ಸೋಮೇಶ್ವರ ಹಾಗೂ ರಮೇಶ್ ಮಾಡ್ರವರು ಭೇಟಿಯಾಗಿ ಆಮಂತ್ರಣ ಪತ್ರಿಕೆಯನ್ನು ನೀಡಿರುತ್ತೇವೆ. ಆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ಕ್ಷೇತ್ರದ ಪೆರ್ಮನೂರು ವಲಯದ ಸದಸ್ಯರಾದ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ KS ಆನಂದ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಉಳ್ಳಾಲ ವಲಯದ ಶ್ರೀಮತಿ ಜಾನಕಿ ಹಾಗೂ ಸೋಮೇಶ್ವರ ವಲಯದ ರಮೇಶ್ ಮಾಡ್ರು ಇವರಿಗೆ ಜಿಲ್ಲಾ ಸಮಿತಿಯಿಂದ ತಲಾ 10,000 ಆರ್ಥಿಕ ಪರಿಹಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮ ನಿರ್ವಹಣೆಗಾಗಿ ಜಿಲ್ಲಾ ಸಮಿತಿಗೆ ಪುಸ್ತಕ ಜಾಹೀರಾತು, ಲಕ್ಕಡಿ ಹಾಗೂ ದೇಣಿಗೆ ಮುಖಾಂತರ ವಲಯಗಳಿಂದ ಸಂಗ್ರಹಿಸಿ ಕ್ಷೇತ್ರದ ಮೂಲಕ ಜಿಲ್ಲಾ ಸಮಿತಿಗೆ ನೀಡಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದ ಶ್ರೀ ಸುನಿಲ್ ಕುಮಾರ್ ಇವರನ್ನು ತೊಕ್ಕೊಟ್ಟಿನಲ್ಲಿ ಭೇಟಿಯಾಗಿ ಟೈಲರ್ಸ್ಗಳ ಬೇಡಿಕೆ ಈಡೇರಿಕೆ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವ ಬಗ್ಗೆ ಮನವಿಯನ್ನು ಅರ್ಪಿಸಲಾಯಿತು. ರಾಜ್ಯಾಧ್ಯಕ್ಷರಾದ ನಾರಾಯಣ್ BA, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಕುಮಾರ್, ಕ್ಷೇತ್ರಾಧ್ಯಕ್ಷರಾದ ಜಯಲಕ್ಷ್ಮ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ದೇವದಾಸ್, ಜಿಲ್ಲಾ ಸದಸ್ಯರಾದ ರಮೇಶ್ ಮಾಧವರು ಉಪಸ್ಥಿತರಿದ್ದರು. ಸೋಮೇಶ್ವರ ವಲಯದ ಸದಸ್ಯರಾದ ಉಷಾರವರ ಮನೆಗೆ ಮರ ಬಿದ್ದು ದುರಂತ ಸಂಭವಿಸಿದ ಸಂದರ್ಭ ಕ್ಷೇತ್ರ ಸಮಿತಿ ಮೂಲಕ ಶಾಸಕರಾದ ಶ್ರೀಯುತ UT ಖಾದರ್ ಅವರನ್ನು ಸಂಪರ್ಕಿಸಿ ₹20,000 ಪರಿಹಾರ ದೊರಕಿಸುವಲ್ಲಿ ಶ್ರಮಿಸಲಾಗಿದೆ. ದಿನಾಂಕ 14/4/2023ರ ಮುಡಿಪು ವಲಯ ಸಮಿತಿ ಸಭೆಯಲ್ಲಿ ಜನಶಿಕ್ಷಣ ಸೇವಾ ಟ್ರಸ್ಟ್ನ ನಿರ್ದೇಶಕರಾದ ಶ್ರೀನಾಥ್ ಶೆಟ್ಟಿ ಅವರು ಭಾಗವಹಿಸಿ ಮತದಾನದ ಬಗ್ಗೆ ಮಾಹಿತಿಯನ್ನು ನೀಡಿದರು. ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಆಯ್ಕೆಯಾದ ಮಂಗಳೂರು ಶಾಸಕರಾದ ಶ್ರೀಯುತ UT ಖಾದರ್ ಅವರನ್ನು ನಗರದ ಸರ್ಕ್ಯೂಟ್ನಲ್ಲಿ ಭೇಟಿಯಾಗಿ ಗೌರವಿಸಿ ಅಭಿನಂದಿಸಲಾಯಿತು. ರಾಜ್ಯಾಧ್ಯಕ್ಷರಾದ ನಾರಾಯಣ್ BA, ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಕುಮಾರ್, ಕ್ಷೇತ್ರಾಧ್ಯಕ್ಷರಾದ ಜಯಲಕ್ಷ್ಮ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ದೇವದಾಸ್, ಜಿಲ್ಲಾ ಸದಸ್ಯರಾದ ರಮೇಶ್ ಮಾಡೂರು ಉಪಸ್ಥಿತರಿದ್ದರು. KST ಉಳ್ಳಾಲ ಕ್ಷೇತ್ರ ಸಮಿತಿ ಇದರ ಸಭೆಯು ದಿನಾಂಕ 18/7/23ರಂದು ಶ್ರೀ ರುಕ್ಮಾಯಿ ಭಜನಾ ಮಂದಿರದಲ್ಲಿ ಸಭಾಂಗಣ ನಡೆಯಿತು. ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದ ನಾರಾಯಣ್ BR ಅವರು
ರಾಜ್ಯ ಸಮಿತಿಯು ಕೈಗೊಳ್ಳಬಹುದಾದ ಸದಸ್ಯರ ಪರಿಹಾರ ಯೋಜನೆ ಬಗ್ಗೆ ಮಾಹಿತಿ ವಲಯ ಪದಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಮಹಾಸಭೆಯನ್ನು ಎಲ್ಲ ವಲಯಗಳಲ್ಲಿ ನಡೆಸುವಂತೆ ಸೂಚನೆಯನ್ನು ನೀಡಲಾಯಿತು. 23ರಂದು ಬೆಳಗ್ಗೆ ಉಳ್ಳಾಲ ವಲಯ ಹಾಗೂ 30 26ರಂದು ಕಿನ್ನತಲಪಾಡಿ, 30ರಂದು ಸೋಮೇಶ್ವರ, ಮುಡಿಪು ಹಾಗೂ ಅಜ್ಜಿ ವಲಯದ ಮಹಾಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ರಾಜ್ಯ ಸಮಿತಿ ಕೈಗೊಳ್ಳಬಹುದಾದ ಪರಿಹಾರ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಈ ಸಭೆಯಲ್ಲಿ ಆಗಮಿಸಿದ ಎಲ್ಲ ಸದಸ್ಯರು ಈ ಯೋಜನೆಯ ಬಗ್ಗೆ ಸಕಾರಾತ್ಮಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಾಗೂ ರಾಜ್ಯ ಸಮಿತಿ ಮುಂದಿನ ದಿನಗಳಲ್ಲಿ ನಡೆಸಬಹುದಾದ ತೀರ್ಮಾನಗಳಿಗೆ ತಾವು ಬದ್ಧರಾಗಿರುವಂತೆ ತಿಳಿಸಿದರು. ವಂದನೆಗಳೊಂದಿಗೆ KST ಉಳ್ಳಾಲ ಸಮಿತಿ. ವರದಿ ಬಗ್ಗೆ ಏನಾದರೂ ಚರ್ಚೆ ಇದ್ದರೆ ಹೇಳ್ಬೋದು. ಪ್ರತಿನಿಧಿಗಳನ್ನು ಬಿಟ್ಟು ಇತರ ಸದಸ್ಯರು, ಉಳ್ಳಾಲ ಕ್ಷೇತ್ರದ ಇತರ ಸದಸ್ಯರು ಚಪ್ಪಾಳೆ ತಟ್ಟಿ ಇದೀಗ ಲೆಕ್ಕಪತ್ರ ಮಂಡನೆ. ಅವರಿಗೆ ಅಸೌಖ್ಯದ ಕಾರಣ ಈಗ ಕಾರ್ಯದರ್ಶಿಯವರೇ ಲೆಕ್ಕಪತ್ರವನ್ನು ಮಂಡಿಸಲಿದ್ದಾರೆ. ಎಲ್ಲ ವಲಯದ ಅಧ್ಯಕ್ಷರು ಬಂದು ಪ್ರತಿಯನ್ನು ಸ್ವೀಕರಿಸಬೇಕು. ಕ್ಷೇತ್ರದ ಕೋಶಾಧಿಕಾರಿ ಅವರಿಗೆ ರಸ್ತೆ ಅಪಘಾತದಲ್ಲಿ ಸ್ವಲ್ಪ ತಲೆಗೆ ಪೆಟ್ಟಾಗಿದ್ದರಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಬೆಳಿಗ್ಗೆ ಬಂದು ಹೋಗಿದ್ದಾರೆ, ಬಂದು ನಿಲ್ಲಲಿಕ್ಕೆ ಆಗಲಿಲ್ಲ ಅವರಿಗೆ. ಆದ್ದರಿಂದ ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾಧ್ಯಕ್ಷರ ಅನುಮತಿಯ ಮೇರೆಗೆ ಲೆಕ್ಕಪತ್ರವನ್ನು ತಮ್ಮ ಸಭೆಯ ಮುಂದೆ ಇಡ್ತೇನೆ. 2021-23 ಸಾಲಿನ ಆದಾಯದ ವಿವರ. 13/3/2022 ಟೈಲರ್ಸ್ ಡೇ ಕಾರ್ಯಕ್ರಮಕ್ಕೆ ಒಳಗಿಳಿಂದ ಸೋಮೇಶ್ವರ ಅನಂತಾಶ್ರಮ ಕಾರ್ಯಕ್ರಮಕ್ಕೆ ಒಳಗಿಳಿಂದ ಸಂಗ್ರಹವಾದ ಮೊತ್ತ 7,000. ಪ್ರತಿಭಟನಾ ಬ್ಯಾನರ್ ಒಳಗಿಳಿಂದ ಸಂಗ್ರಹ 3,000 ರೂಪಾಯಿ. ಸುಬ್ರಹ್ಮಣ್ಯದ ರೂಪಶ್ರೀ ಅವರಿಗೆ ಒಳಗಿಳಿಂದ ಸಂಗ್ರಹವಾದ ಮೊತ್ತ 31,200 ರೂಪಾಯಿ. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಏರ್ಪಡಿಸಿದ ಟೈಲರ್ಸ್ ಡೇ ಕಾರ್ಯಕ್ರಮದ ಪುಸ್ತಕ ಜಾಹೀರಾತು ಹಾಗೂ ಲಕಡಿಪು ದೇಣಿಗೆ ಟಿವಿ ಜಾಹೀರಾತಿಗೆ ಮೊತ್ತ 62,200 ರೂಪಾಯಿ. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ನೀಡಿದ ಲಕಡಿಪು ಪಾಲು, ಅಂದರೆ ನಮಗೆ ಲಕಡಿಪು ಸೇಲ್ ಮಾಡೋದಕ್ಕೆ ಜಿಲ್ಲಾ ಸಮಿತಿ ನೀಡಿದ ಪಾಲು 10,000 ರೂಪಾಯಿ. ಸದಸ್ಯನ ನವೀಕರಣ, ಸದಸ್ಯನದ 111 ಸದಸ್ಯನದ ಮೊತ್ತ 22,200. ನವೀಕರಣ 827, 80 ರೂಪಾಯಿಯಾಗಿ 22,160 ರೂಪಾಯಿ. ಸದಸ್ಯರ ನವೀಕರಣದಿಂದ ಕ್ಷೇತ್ರಕ್ಕೆ ಬಂದ ಪಾಲು 90 ನವೀಕರಣಕ್ಕೆ 20 ರೂಪಾಯಿಯಾಗಿ 1,800 ರೂಪಾಯಿ ಬಂದಿದೆ. ನವೀಕರಣ 504ಕ್ಕೆ 20 ರೂಪಾಯಿಯಂತೆ 10,080 ರೂಪಾಯಿ. ಆರಂಭಿಕ ಶುಲ್ಕ 7,890 ರೂಪಾಯಿ. ಬ್ಯಾಂಕ್ ಬಡ್ಡಿ 4,428 ರೂಪಾಯಿ. ಒಟ್ಟಿಗೆ ಜಮೆ 2,21,958 ರೂಪಾಯಿ. ಅದರಲ್ಲಿ ಖರ್ಚು 13/3/22 ಟೈಲರ್ಸ್ ಡೇ ಶಾಸನದ ಖರ್ಚು 13,360 ರೂಪಾಯಿ. ಪ್ರತಿಭಟನಾ ಬ್ಯಾನರ್ ಖರ್ಚು 2,430 ರೂಪಾಯಿ. ಸುಬ್ರಹ್ಮಣ್ಯದ ರೂಪಶ್ರೀ ಅವರಿಗೆ 31,200 ರೂಪಾಯಿ. ಜಿಲ್ಲಾ ಸಮಿತಿಗೆ ಟೈಲರ್ಸ್ ಡೇ ಲಕಡಿ ಪ್ಲಸ್ ಜಾಹೀರಾತು ಬಗ್ಗೆ 62,200. ಸದಸ್ಯನ 111 200ರಂತೆ 22,200 ರೂಪಾಯಿ. ನವೀಕರಣ 827ಕ್ಕೆ 80 ರೂಪಾಯಿ ಅಂತೆ 62,160 ರೂಪಾಯಿ. ಶಾಸಕರ ಸನ್ಮಾನದ ಖರ್ಚು 550 ರೂಪಾಯಿ. ಲೆಟರ್ಹೆಡ್ ಜೆರಾಕ್ಸ್ ಪುಸ್ತಕ 650 ರೂಪಾಯಿ. ಒಟ್ಟಿಗೆ 1,98,750 ರೂಪಾಯಿ. ಜಮೆ ಪ್ಲಸ್ ಆರಂಭಿಕ ಶುಲ್ಕ ಪ್ಲಸ್ ಬಡ್ಡಿ 2,21,958. ಒಟ್ಟು ಖರ್ಚು 1,98,750 ರೂಪಾಯಿ. ಬ್ಯಾಂಕ್ ಖಾತೆಯಲ್ಲಿ ಈಗ ಉಳಿಗೆ 23,228 ರೂಪಾಯಿ. 23,208 ರೂಪಾಯಿ ಈಗ ಖಾತೆಯಲ್ಲಿ ಉಂಟು. ನಮ್ಮ ಹಿರಿಯರಾದಂಥ ಕೃಷ್ಣಪ್ಪ ಸಾಲಿಯನ್ನವರು ಇದ್ದಾರೆ. ಜಿಲ್ಲಾಧ್ಯಕ್ಷರಾಗಿ, ರಾಜ್ಯ ಸಮಿತಿ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ ಹಾಗೂ ಬೇರೆ ಬೇರೆ ಕ್ಷೇತ್ರದಿಂದ, ಜಿಲ್ಲೆಯಿಂದ ಬಂದಂಥ ಹಾಗೂ ನಮ್ಮ ವಲಯ ಕ್ಷೇತ್ರದಿಂದ ಬಂದಂಥ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ ಹಾಗೂ ನನ್ನ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹಾಗೂ ಸ್ವಾಗತವನ್ನು ಕೋರುತ್ತಾ, ನಾವು ಇಲ್ಲಿ ಪ್ರಾರಂಭದಿಂದಲೇ ಸಾಧಾರಣ 7/3/91 ನಾವು ಆ ಒಂದು ಪ್ರಾರಂಭ ಮಾಡಿದ, ಅದಕ್ಕಿಂತ ಮೊದಲೇ ಪ್ರಾರಂಭ ಆಗಿದೆ. ಆದರೂ ಕೂಡ ಅದು ಅಂಥ ಒಂದು ಆ ದಿನವನ್ನು ನಾವು ನಿಗದಿಪಡಿಸಿದ್ದೇವೆ. ಯಾವುದೇ ಜಿಲ್ಲೆಗಳಲ್ಲಿ, ಯಾವುದೇ ಹೊರ ಜಿಲ್ಲೆಗಳಲ್ಲಿ, ನಮ್ಮ ದಕ್ಷಿಣ ಕನ್ನಡ ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಹೋಗಿರುವಾಗ ನಾವು ಉಳ್ಳಾಳ ಅಂತ ಹೇಳಿಕೊಂಡು ಇದ್ದೆವು. ಆ ಉಳ್ಳಾಳ ಎಲ್ಲಿ ಹೋದ್ರು, ಈಗ ನಮ್ಮನ್ನು ಯಾರು ನೋಡಿದ್ರು, ಎಲ್ಲಿ ಯಾವ ಜಿಲ್ಲೆಗೆ ಹೋದ್ರು ಉಳ್ಳಾಲದವರು ಮಂಗಳೂರಿನವರು ಅಂತ ಹೇಳ್ತಾರೆ. ಅದು ತುಂಬ ಸಂತೋಷ ಆಗ್ತದೆ ನಮಗೆ. ಅದೇ ರೀತಿ 24ನೇ ವರ್ಷ ಬಂದು 25ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಏನು ಒಂದು ಈ ತನಕ ಒಂದು NPS ಒಂದು ಬಂದಿದ ಅಷ್ಟು ಬಿಟ್ಟು ಬೇರೆ ಯಾವುದೇ ನಮಗೆ ಸರ್ಕಾರದಿಂದ ಅಂತ ಬಂದಂಥ ಯಾವುದೇ ವ್ಯವಸ್ಥೆಗಳಿಲ್ಲ. ಆ ಸಂದರ್ಭದಲ್ಲಿ ನಾವು
ಒಂದು 40,000 ಅಥವಾ ಒಂದು 50,000 ಜನರು ಆ NPSಗೆ ಸೇರ್ಪಡೆ ಆಗ್ತಿದ್ರೆ ನಮಗೆ ಎಲ್ಲ ವ್ಯವಸ್ಥೆಗಳು ಅದು ಹೋಗ್ತಿರ್ಲಿಲ್ಲ, ಎಲ್ಲರಿಗೂ ಅದು ಬರ್ತಿತ್ತು. ನಾವು ಸ್ವಲ್ಪ ನಮ್ಮ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಕಮ್ಮಿ ಮಾಡಿದೆವು. ಏನೋ ಇದು ನಾವು ಸರ್ಕಾರಕ್ಕೆ ಕಟ್ಟಿದರೆ ಅದು ಇನ್ನು ಬರ್ತದೋ ಹೋಗ್ತದೋ ನಮಗೆ ಸಿಗ್ತದೋ ಅಂತ. ಯಾರು ಅದನ್ನೆಲ್ಲ ಬಿಟ್ಟು ಸೇರಿಕೊಂಡ್ರು ಅವರಿಗೆ ಎಲ್ರಿಗೂ ಅವರವರ ಒಂದು ಯಾವ ರೀತಿ ಕಟ್ಟಿದ್ದಾರೆ ಆ ರೀತಿ ಅವರಿಗೆ ಸಿಕ್ಕಿದೆ. ನನಗೆ ಒಂದು 36,000 ರೂಪಾಯಿ ಬಂದಿದೆ. ಯಾರು ಕೂಡ ಆ ಬಂದ ಹಣವನ್ನು ಹೇಳುವುದಿಲ್ಲ. ಅದನ್ನು ಯಾರು ನಮಗೆ ಈಗ ಒಂದು ರಾಜ್ಯ ಸಮಿತಿ ಆಗಲಿ ಅಥವಾ ಕ್ಷೇತ್ರ ಆಗಲಿ, ವಲಯ ಕ್ಷೇತ್ರ ಜಿಲ್ಲೆ ಆಗಲಿ, ಇವರ ಒಂದು ಸಾಹಸದಿಂದ ಅದು ಬಂದದ್ದಂತ ನಾವು ಎಣಿಸ್ಬೇಕು. ಅದು ಹಣ ಬಂದವರು ಯಾರು ಈ ತನಕ ಅದರ ಸುದ್ದಿ ಹೇಳುವುದಿಲ್ಲ. ಏನಂತ ಹೇಳಿದ್ರೆ ಅವರಿಗೆ ಒಂದು ಹೆದರಿಕೆ, ನಾನು ಈಗ ನನಗೆ ಇಷ್ಟು ಹಣ ಬಂದಿದೆ ಅಂತ ಹೇಳಿದ್ರೆ ಏನೋ ಒಂದು ಅವರು ಕೇಳ್ದು ಅದು ಬಿಡಿ, ಅದೊಂದು ಸಂತೋಷದಿಂದ ನೀವು ಅದನ್ನು ತಿಳಿಸ್ಬೇಕು. ಎಷ್ಟು ಜನ ಇದರಲ್ಲಿ ಇರ್ಬೋದು ಅಲ್ಲ, ಅದು ಅವ್ರಿಗೆ ಗೊತ್ತಾಗ್ತದಲ್ಲ. ಈಗ ಅದೆಲ್ಲ ನಾವು ಜಾಸ್ತಿ ಚರ್ಚೆ ಮಾಡೋದು ಬೇಡ. ಈಗ ಅದರಲ್ಲಿ ಎಷ್ಟು ಹಣ ಕಟ್ಟಿದ್ದಾರೆ ಅವರು ಹೇಳಿದ್ರು. ಈಗ ಎಷ್ಟು ಹಣ ಕಟ್ಟಿದ್ದೀರಿ? ನಾನೊಂದು 6 ಸಲ ಏನೋ ಕಟ್ಟಿದ್ದೇನೆ. ಅಂದರೆ ಒಂದು 6-7 ಸಾವಿರ ನಾನು ಕಟ್ಟಿರ್ಬೋದು. ನನಗೆ ಒಂದು 36,000 ರೂಪಾಯಿ ಬಂದಿದೆ. ಕಾರಣ ನಮಗೆ ಅಂದರೆ ವಯಸ್ಸಾಯಿತು, ಆ ವಯಸ್ಸು 60 ಆಗುವಾಗ ಅದು ಇದಾಯಿತು. ಆದ ಕಾರಣ ಅದೇ ರೀತಿ ನಮ್ಮ ವಸತಿಯವರಿಗೆ ಸಿಕ್ಕಿದೆ, ನಮ್ಮ ಸ್ಥಾಪಕ ಸಮಿತಿ ಆದವರಂಥವರು ಕೆಲವರಿಗೆಲ್ಲ ಸಿಕ್ಕಿದೆ, ನಮ್ಮ ಜಿಲ್ಲಾ ಸಮಿತಿಯವರಿಗೂ ಕೂಡ ಸಿಕ್ಕಿರ್ಬೋದು. ಈಗ ಯಾರಿಗೆ ವಯಸ್ಸು ಮಿತಿ ಮೀರಿದೆ ಎಲ್ಲರಿಗೂ ಸಿಕ್ಕಿದೆ, ನಮ್ಮ ಕ್ಷೇತ್ರದಲ್ಲಿ ಕೂಡ ಸಿಕ್ಕಿರ್ಬೋದು. ಆದರೆ ಇದಕ್ಕೆ ನಾವು ಯಾರೂ ತಯಾರಾಗಲಿಲ್ಲ. ಅವತ್ತು ಇದು ಸಿಗ್ಬಹುದಾ ಏನು, ಯಾವ ಧೈರ್ಯ ಅಂತ ಎಲ್ಲರೂ ಅದು ಹಿಂದೇಟು ಹಾಕಿದವರ ಕಾರಣ ಅದೊಂದು 30,000 40,000 ನಾವು ಸೇರ್ಪಡೆ ಆಗ್ತಿದ್ದರೆ ಅದು ಆ NPS ಹೋಗ್ತಿರ್ಲಿಲ್ಲ. ಈಗ ಕೆಲವರೆಲ್ಲ ನಾವು ಹೋಗಾಗಿ ಕೇಳ್ತದೆ, NPS ಬರ್ತದಾ, NPSಗೆ ಸೇರ್ಲಿಕ್ಕೆ ಆಗ್ತದ ಅಂತ. ಅದು ಹೋಯ್ತು ಬಿಡಿ, ಅದು ಹೋಗ್ಲಿ. ಆದರೂ ಕೂಡ ಇನ್ನು ಮುಂದೆ ಕೂಡ ನಾವೀಗ ರಾಜ್ಯ ಸಮಿತಿಯಿಂದ ನಿಮಗೆ ಮೊದಲೇ ನಾನು ಇಲ್ಲಿ ಮೊನ್ನೆ ಸಭೆ ಆಗುವಾಗ ನಾನು ಹೇಳಿದ್ದೇನೆ, ಆ ಒಂದು ಸೇರ್ಪಡೆ ಒಂದು 1,000 ರೂಪಾಯಿ ಕೊಟ್ಟು, ಯಾವುದೋ ಅದು ಒಂದು ಪ್ರಾರಂಭದಲ್ಲಿ ಒಂದು 1,000 ರೂಪಾಯಿ ಕೊಟ್ಟು ರಾಜ್ಯ ಸಮಿತಿಯ ಒಂದು ಮುಖಾಂತರ ಅದನ್ನು ಒಂದು ಪ್ರಾರಂಭ ಮಾಡುವಂಥ ವ್ಯವಸ್ಥೆಯಲ್ಲಿದೆ. ಅದಕ್ಕೆ ಒಂದು 30, 25 ಅಥವಾ 40 ಆ ರೀತಿ ಬರುವಂಥದ್ದು. ಅದೊಂದು ಎಷ್ಟೋ ಜನರನ್ನು ಸೇರಿಸುವುದು. ಅದಕ್ಕೂ ಕೂಡ ನೀವು ಹಿಂದೇಟು ಹಾಕೋದು ಬೇಡ ಅಂತ ನಾನು ನನ್ನ ಅನಿಸಿಕೆ, ನನ್ನ ಒಂದು ಇಲ್ಲಿ ನಾನು ಹೇಳ್ತೇನೆ. ಅದರಲ್ಲಿ ಮತ್ತೆ ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಾ ಇರಬೇಕು. ಆ ರಿನ್ಯೂವಲ್ ಮಾಡುವಾಗ ಅಂತ ಸಂದರ್ಭದಲ್ಲಿ ಕೂಡ ಏನಾದರೂ ಒಂದು ಅದು ಮಹಾಸಭೆ ಬರಲಿಕ್ಕೆ ಉಂಟು. ಇನ್ನು ನೆಕ್ಸ್ಟ್ ಬರೋ ಸೆಪ್ಟೆಂಬರ್ನಲ್ಲಿ ಬರ್ತದೆ. ಅದರಲ್ಲಿ ಪೂರ್ತಿ ತೀರ್ಮಾನ ಆಗ್ತದೆ. ಅದು ತೀರ್ಮಾನ ಮಾಡಿಕೊಂಡು ಅಂಥ ಒಂದು ವ್ಯವಸ್ಥೆ ಕೂಡ ನೀವು ಅದನ್ನು ಕೈಗೊಳ್ಳಬೇಕು, ಅದಕ್ಕೆ ತಯಾರಿರಬೇಕು, ಅದಕ್ಕೆ ಸೇರ್ಪಡೆ ಆಗಬೇಕು ಅಂತ ನಾನು ಇಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈಗ ನಾವು ನಿನ್ನೆ ಕೂಡ ನಾವು ನಮ್ಮ ಇಲ್ಲಿ ವಿಧಾನಸಭಾ ಅಧ್ಯಕ್ಷರಾದಂಥ ಶ್ರೀಯುತ ನಮ್ಮ UT ಖಾದರ್ ಅವರ ಮಾತಾಡಿದೆ. ನಾವು ಬೇರೆ ಯಾರನ್ನು ಕರೀಲಿಲ್ಲ, ಕಾರಣ ಅದು ಅವರ ಯಾವ ಸಮಯದಲ್ಲಿ ನಮಗೆ ಸಿಗ್ತಾರೆ ಅಂತ ಗೊತ್ತಾಗಲಿಲ್ಲ. ನಾವು ಅವತ್ತು ಕೂಡ ಒಂದು ಸನ್ಮಾನ, ಅವರು ಗೆದ್ದ ಪ್ರಾರಂಭದಲ್ಲಿ ನಾವೊಂದು ಅವರಿಗೆ ಸನ್ಮಾನ ಮಾಡಲಿಕ್ಕೆ ಹೋದೆವು. ಆ ಸಂದರ್ಭದಲ್ಲಿ ಕೂಡ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಕಾದೆವು 4 ಗಂಟೆಗೆ. ಪುನಃ 3 ಗಂಟೆಗೆ ಮನೆಗೆ ಬಂದು ಪುನಃ ನಾವು 5 ಗಂಟೆಗೆ ಹೋದೆವು. ಆದ ಕಾರಣ ಅದು ಬಾಕಿಯವರಿಗೆಲ್ಲ ಈ ಕೆಲಸ ಇದ್ದವರಿಗೆ ತೊಂದರೆ ಆಗ್ತದೆ. ಆದ ಕಾರಣ ನಾವೇ ಹೋದೆವು. ನಾನು ಮತ್ತು ಪ್ರಜ್ವಲಿಗೂ ಕೂಡ ಹೇಳಲಿಲ್ಲ. ನಾನು ಅವರಿಗೆ ಹೇಳಿದೆ, ನಾನು ಈ ಥರ ನಾವು ಅಂದರೆ ಅಲ್ಲಿ ಕಾಯಬೇಕಾಗ್ತದೆ. ನಾವು 3 ಜನ, ಜಯಲಕ್ಷ್ಮಿ ಕೋಟ್ಯಾನ್ ಮತ್ತು ದೇವದಾಸ್ ಮತ್ತು ನಮ್ಮ ರಮೇಶ್ ಮಾಡೂರು, ಇಷ್ಟೇ ಜನ ಹೋಗಿ. ಅದು ಕೂಡ ತುಂಬ, ನಾವು 10 ಗಂಟೆಗೆ ಹೋಗಿದ್ದೇವೆ, ನಮಗೆ ಸಿಗುವಾಗ 12 ಗಂಟೆ ಆಗಿದೆ. ಅಲ್ಲಿ ಭಯಂಕರ ನುಗ್ಗಲಿತ್ತು. ಆ ಸ್ಟೇಜ್ ಒಂದು ಸಣ್ಣ ಸ್ಟೇಜ್ ಮಾಡಿದರೆ ಆದ ಕಾರಣ ಅವರು ಹೇಳಿದ್ದಾರೆ, ಈಗ 22 ತಾರೀಕಿನ ಬಿಟ್ಟು ನೀವು ನನ್ನ ಹತ್ರ ಮಾತಾಡಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಆದ ಕಾರಣ ಇದೊಂದು ಭರವಸೆ, ಮೊದಲು ಕೂಡ ನಾವು ಅವರಿಗೆ ಭರವಸೆ ಕೊಟ್ಟಿದ್ದೇವೆ. ಆದರೆ ನಮ್ಮ ಒಂದು ಪ್ರಯತ್ನ ನಾವು ಮಾಡಬೇಕಾಗ್ತದೆ ಅಷ್ಟೇ. ಇಷ್ಟು ಒಂದು ವರ್ಷದಲ್ಲಿ ನಮಗೆ ಏನು ಸಿಗಲಿಲ್ಲ, ಆದರೆ ಈ ಸಲ ಆದರೂ ನಾವು ಒಂದು ಪ್ರಾರ್ಥನೆ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡುವಂತ ಹೇಳಿದ್ರೆ, ಈ ಸಲ ಆದರೂ ನಮಗೆ ಏನಾದರೂ ಒಂದು ವ್ಯವಸ್ಥೆ ಆಗಲಿ. ಎಷ್ಟೋ ವರ್ಷದಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಎಷ್ಟು MLAಗಳಿದ್ದಾರೆ, ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಎಲ್ರಿಗೂ ನಾವು ಮನವಿ ಕೊಟ್ಟಿದ್ದೇವೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಮಾತಾಡಿದ್ದೇವೆ. ಆದರೆ ಇವರೀಗ ನಾನು ಹೇಳಿದೆ, ನೀವು ನಿಮ್ಮ ಒಂದು ಉಳ್ಳಾಳ ವಲಯದವರು, ನೀವು
ಉಳ್ಳಾಲ ಕ್ಷೇತ್ರದವರು ನೀವು ಈ ಥರ ಮೊದಲು ಕೂಡ ನಾವು ಹೇಳಿದಿರಿ, ಈ ಸಲ ನೀವು ನಮಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕಂತ ಹೇಳಿದ್ದೇವೆ ನಾವೆಲ್ಲರೂ ಸೇರಿಕೊಂಡು. ಆಯಿತು, ಮುಂದೆ ನಾನು ಅಮೆರಿಕಾಗೆ ಹೋಗ್ಲಿಕ್ಕೆ ಉಂಟಂತೆ, ಅವರಿಗೆ 22 ತಾರೀಕಿಗೆ ಅವರು ಇರ್ತಾರೆ, ಆಮೇಲೆ ನಾನು ಕರೀತೇನೆ, ನೀವು ಬನ್ನಿ, ನನ್ನ ಹತ್ರ ಮಾತಾಡಿ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಎಲ್ಲ ಒಂದು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಮೊನ್ನೆ ಪುತ್ತೂರಿನಲ್ಲಿ ಕ್ಷೇತ್ರ ಸಮಿತಿಯ ಆ ಸಂದರ್ಭದಲ್ಲಿ ಕೂಡ ಅಲ್ಲಿಯ ಅಶೋಕ್ ಕುಮಾರ್ ರೈ ಅವರು ಕೂಡ ಹೇಳಿದರು, ನಾನು ಎಲ್ಲ ವ್ಯವಸ್ಥೆ ಮಾಡ್ತೇನೆ, ನಿಮ್ಮನ್ನು ನಾನು ಕರೀತೇನೆ, ಎಲ್ಲರೂ ನಾವು ಸೇರಿಕೊಂಡು ನಿಮಗೆ ಈ ಸಲ ಒಂದು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದೆಲ್ಲ ನಮ್ಮ ಕಳೆದ ಒಂದು ಸರ್ಕಾರ ಇತ್ತು, ಆ ಕಳೆದ ಸರ್ಕಾರದಲ್ಲಿ ಕೂಡ ನಾವು ತುಂಬಾ ಸಲ ನಿಮ್ಗೆ ಗೊತ್ತಿರ್ಬೋದು, ಈಗ ವಾಟ್ಸಪ್ಪಲ್ಲೇ ಆಗ್ತಾ ಇದ್ದಾರೆ. ಕೆಲವು ಸಲ ನಾವು ಮುಖ್ಯಮಂತ್ರಿ ಭೇಟಿ ಮಾಡಿದೆವು, ನಮ್ಮ ಶ್ರೀನಿವಾಸ್ ಪೂಜಾರಿ ಕೋಟಾದವರು, ಅವರು ತುಂಬ ನಮಗೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಮೊನ್ನೆ ನಮ್ಮ ಇಲ್ಲಿ ಉಡುಪಿಯಲ್ಲಿ ಕ್ಷೇತ್ರ ಸಮಿತಿಯ ಸಮಾವೇಶ ಆಯಿತು, ಆ ಸಮಾವೇಶಕ್ಕೆ ಅವರ ಹೆಸರಾಗಿದ್ದರು, ಅವರು ಬರಲಿಲ್ಲ. ಅಂದರೆ ಅವರಿಗೆ ತುಂಬ ಬೇಸರ ಅಂತೆ. ಅವರು ಹೇಳಿದ್ರಂತೆ, ನಾನು ಯಾವ ರೀತಿ ನಿಮ್ಮಲ್ಲಿ ನಾವು ಯಾವ ರೀತಿ ಮಾತಾಡೋದು, ಯಾವ ರೀತಿ ನಿಮಗೆ ನಾನು ಮುಖ ತೋರಿಸುವುದು, ಇಷ್ಟೆಲ್ಲ ಮಾಡಿ ಅವರು ಏನು ಒಂದು ಹಣ ಅದಕ್ಕೆ ಒಂದು ಎತ್ತಿದ್ರೆ ಇಷ್ಟ ಅಂತ ಹಣ ಇಡ್ತಿದ್ರೆ ಮುಂದೆ ನಮಗೆ ಮಾತಾಡಬೇಕು, ಏನಿಲ್ಲ, ಸರ್ಕಾರ ಮಾಡ್ತೇನೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತೇನೆ ಅಂತ ಹೇಳಿ ಅದು ಹಾಗೆ ಹೋಯಿತು. ಅದೇ ರೀತಿ ಈ ಸಲ ಕೂಡ ನಾವು ಪ್ರಾರಂಭದಲ್ಲಿ ಈಗ ಸರ್ಕಾರ ಪ್ರಾರಂಭ ಆದಷ್ಟೇ ಮುಂದಕ್ಕೆ ನಾವು ಒಂದು ಪ್ರತಿಭಟನೆ ಏನಾದರೂ ಇರಬೇಕಾದ್ರೆ ಆ ಒಂದು ಪ್ರತಿಭಟನೆಯಲ್ಲಿ ಕ್ಷೇತ್ರ, ಜಿಲ್ಲೆ, ಅದರಲ್ಲೂ ಮುಖ್ಯವಾಗಿ ವಲಯ ಇದ್ರೆ ಮಾತ್ರ ರಾಜ್ಯ ಸಮಿತಿ ಇರ್ತದೆ. ರಾಜ್ಯ ಸಮಿತಿಗೆ ಫೌಂಡೇಶನ್ ಅಂತ ಹೇಳಿದ್ರೆ, ಒಂದು ಬಿಲ್ಡಿಂಗ್ ಫೌಂಡೇಶನ್ ಅಂದರೆ ಅದು ವಲಯ ಸಮಿತಿ. ಆ ವಲಯ ಸಮಿತಿಯವರು ಇದನ್ನು ಎಲ್ಲ ರಿನ್ಯೂವಲ್ ಮಾಡಿಕೊಂಡು ಹೊಸ ಸದಸ್ಯತನ ಸೇರ್ಪಡೆ ಮಾಡಿಕೊಂಡು ಮುಖ್ಯವಾಗಿ ಆ ಒಂದು ಇದರಲ್ಲಿ ಬರಬೇಕು. ಯಾರು ವಲಯದವರು ಇದ್ದರೆ ಮಾತ್ರ ನಮಗೆ ಜನ ಸೇರಿಸಲಿಕ್ಕೆ ಆಗ್ತದೆ. ವಲಯದವರೇ ನಮಗೆ ಸದಸ್ಯರು. ಆದ ಕಾರಣ ಬೇರೆ ಬೇರೆ ಸಮಿತಿಗಳಿದ್ರೂ ಕೂಡ ವಲಯದವರು ಇದಕ್ಕೆ ಅಗತ್ಯವಾಗಿ ಆ ಒಂದು ರಿನ್ಯೂವಲ್ ಮಾಡಿಕೊಂಡು ನಮ್ಮ ಒಂದು ಸಂಘಟನೆಯನ್ನು ಬಲಪಡಿಸಬೇಕು. ಸಂಘಟನೆಯಲ್ಲಿ ಈಗ ನಾವು ಕೆಲವು ಇಲ್ಲೆಲ್ಲ ಬೇರೆ ಜಿಲ್ಲೆಗಳಿಗೆ ಹೋದರೆ ಹೇಳ್ತಾರೆ, ನಾವು ರಿನ್ಯೂವಲ್ ಮಾಡ್ತೇವೆ, ನಮಗೇನು ಪ್ರಯೋಜನ, ನಮಗೇನು ನೀವು ಕೊಡ್ತೀರಿ ಅಂತ. ಈ ವಲಯಕ್ಕೆ 30 ರೂಪಾಯಿ ಬರ್ತದೆ. ವಲಯದಲ್ಲಿ ರಿನ್ಯೂವಲ್ ಮಾಡಿದರೆ ವಲಯಕ್ಕೆ 30 ರೂಪಾಯಿ ಬರ್ತದೆ, ಕ್ಷೇತ್ರಕ್ಕೆ 20 ರೂಪಾಯಿ, ಜಿಲ್ಲೆಗೆ 15, ರಾಜ್ಯಕ್ಕೆ 15. ರಾಜ್ಯ ಸಮಿತಿಗೆ ಬರುವುದು 15 ರೂಪಾಯಿ ಮಾತ್ರ. ಆದರೆ ಕೆಲವರಿಗೆಲ್ಲ ಇದು ಗೊತ್ತಿಲ್ಲ. ಅವ್ರು ಹೇಳುದು ನಾವು ರಿನ್ಯೂವಲ್ ಮಾಡ್ತಾರೆ 80 ರೂಪಾಯಿ ಕೊಟ್ಟು ಅಂತ. ಆ ವಲಯದಲ್ಲಿ ವಲಯಕ್ಕೆ 30 ರೂಪಾಯಿ ಬರ್ತದೆ. ಅದು ನಾವು ನೆಡ್ಕೊಳ್ಬೇಕು. ನಿಮಗೆ ಆ ಖರ್ಚು ವೆಚ್ಚಕ್ಕೆ ಅದಕ್ಕೆ ಯಾವುದೇ ಇದಕ್ಕೂ ಆಗ್ತದೆ ಅದು. ಆದ ಕಾರಣ ಮುಂದಕ್ಕೆ ನಾವು ಈಗ ನಾಡ್ದು ಮಹಾಸಭೆ ಎಲ್ಲ ಉಂಟು, ಅದರಲ್ಲಿ ನಾವು ತೀರ್ಮಾನ ತಗೊಳ್ಳುವ ಯಾವ ರೀತಿ ಮುಂದೆ ನಮ್ಮ ಒಂದು ಶಕ್ತಿ ಪ್ರದರ್ಶನ ಅಥವಾ ಬೆಂಗಳೂರು ಚಲೋ ಅಥವಾ ಯಾವ ರೀತಿ ಮಾಡುವುದಂತ. ಅದಕ್ಕಿಂತ ಮೊದಲು ನಾವು ಈಗ ಒಮ್ಮೆ ಮುಖ್ಯಮಂತ್ರಿಗಳ ಭೇಟಿ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಮಾತಾಡಿದ್ದೇವೆ ಎಲ್ಲರೂ ಸೇರಿಕೊಂಡು. ಮುಂದೆ ಆ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಮುಂದೆ ಹೋಗ್ತದೆ ಅಂತ ನೋಡುವ. ಮತ್ತು ನನಗೆ ಇಲ್ಲಿ ಒಂದು ಈ ಕ್ಷೇತ್ರದಲ್ಲಿ ಉಳ್ಳಾಲ ಕ್ಷೇತ್ರದಲ್ಲಿ ನನ್ನದೇ ಕ್ಷೇತ್ರ ಉಳ್ಳಾಲ ಕ್ಷೇತ್ರದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಪ್ರೀತಿಪೂರ್ವಕ ವಂದನೆಗಳು. ಜೈ KSTA. ಹಣ ಕಟ್ಟಲಿಕ್ಕೆ ಬಾಕಿ ಇದ್ದವರು ಅದನ್ನು ಕಟ್ಟಿ ನಿಮಗೆ ಹೆಚ್ಚು ಹಣ ಸಿಗ್ತದೆ ಅಂತ ಅವರು ತಿಳಿಸಿದ. ಇದೀಗ ಒಂದು ಅಭಿನಂದನಾ ಕಾರ್ಯಕ್ರಮ. ಸೋಮೇಶ್ವರ ವಲಯದ ಸದಸ್ಯರಾಗಿ, ಉಳ್ಳಾಲ ಕ್ಷೇತ್ರದ ಅಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ ತಾನು ಅವಿರತ ಕಾರ್ಯಕರ್ತರಾಗಿರುವಂಥ, ಸದಾ ಹಸನ್ಮುಖಿಯಾಗಿರುವಂಥ ನಮ್ಮ ರಮೇಶ್ ಮಾಡೂರು ಅವರಿಗೆ ಅಭಿನಂದನೆಗಳನ್ನು ನಾವು ಉಳ್ಳಾಲ ಕ್ಷೇತ್ರದ ವತಿಯಿಂದ ಅರ್ಪಿಸ್ತಾ ಇದ್ದೇವೆ. ಮಾಡೂರವರ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ಸುಜಾತಾ ಭಂಡಾರಿ ಅವರು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಉಳ್ಳಾಲ ಕ್ಷೇತ್ರ ಸಮಿತಿ KSTA ಸಂಘಟನೆಯಲ್ಲಿ ತಾವು ಸಲ್ಲಿಸಿರುವ ಸೇವೆ ಹಾಗೂ ಸಂಘಟನಾ ಚತುರತೆಯನ್ನು ಗುರುತಿಸಿ ರಮೇಶ್ ಮಾಡೂರ್ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೇ, ಶ್ರೀಯುತರು ದಿವಂಗತ ಆನಂದ ಪೂಜಾರಿ ಹಾಗೂ ದಿವಂಗತ ಶ್ರೀಮತಿ ಗಿರಿಜಾ ದಂಪತಿಗಳ ದ್ವಿತೀಯ ಪುತ್ರರಾಗಿ ಜನಿಸಿ ಕೋಟೆಕಾರು ಸೆಲ್ಲಮರಿಸಿ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿ 1978ರಲ್ಲಿ ಬೋಳೂರಿನ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುವುದು, ಜೊತೆಯಲ್ಲಿ ಹತ್ತಿರದ ನಾರಾಯಣ ಟೈಲರ್ ರವರ ಬಳಿ ಟೈಲರ್ ಉದ್ಯೋಗವನ್ನು ಕಲಿತು ನಂತರ ಉಳ್ಳಾಲ ಮಾಸ್ತಿಕಟ್ಟೆಯಲ್ಲಿ ನ್ಯೂ ಸ್ಟಾರ್ ವಸಂತ್ ಟೈಲರ್ ರವರ ಬಳಿ ಕೆಲಸ ನಿರ್ವಹಿಸಿ ನಂತರ
ತೊಕೋಟಿನ ಒಳಪೇಟೆಯಲ್ಲಿ ಸ್ವಂತ ಟೈಲರ್ ಅಂಗಡಿಯನ್ನು ಸ್ಥಾಪಿಸಿ ಅನೇಕರಿಗೆ ತರಬೇತಿಯನ್ನು ನೀಡಿರುತ್ತಾರೆ. ಶ್ರೀಯುತರು ಸೋಮೇಶ್ವರ ವಲಯದ ಅಧ್ಯಕ್ಷರಾಗಿ, ಉಳ್ಳಾಲ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ, ರಾಜ್ಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾಗಿ, ತೊಕ್ಕೋಟು ಒಳಪೇಟೆ ವ್ಯಾಪಾರಸ್ಥರ ಸಂಘದ ಉಪಾಧ್ಯಕ್ಷರಾಗಿಯೂ ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸಿರುತ್ತಾರೆ. ಶ್ರೀಮತಿ ಗೀತಾರವರನ್ನು 26/4/1992ರಲ್ಲಿ ಮದುವೆಯಾಗಿ ಪ್ರಸ್ತುತ ಚಿತ್ರಾಂಜಲಿ ನಗರದಲ್ಲಿ ನೆಲೆಸಿರುವ ಇವರು 2 ಗಂಡು ಮಕ್ಕಳ ಜೊತೆ ಸುಖಿ ಕುಟುಂಬವನ್ನು ನಡೆಸಿರುತ್ತಾರೆ. ನಿಮ್ಮ ನಿಸ್ವಾರ್ಥ ಪ್ರಾಮಾಣಿಕ ಸಮಾಜ ಸೇವೆಗಾಗಿ ನಿಮ್ಮನ್ನು ಗೌರವಿಸಲು ಹೆಮ್ಮೆ ಪಡುತ್ತೇವೆ. ಭಗವಂತನು ನಿಮಗೆ ಹಾಗೂ ನಿಮ್ಮ ಕುಟುಂಬಿಕರಿಗೆ ಆಯುರ ಆರೋಗ್ಯ ಸೌಭಾಗ್ಯವನ್ನು ಕರುಣಿಸಿ ನಿಮ್ಮ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡುವ ಚೈತನ್ಯವನ್ನು ಆ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್. ಗಣ್ಯರು ಸೇರಿ ರಮೇಶ್ ಮಾಡೂರು ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. KS ಆನಂದ್, ವಸಂತೇರಿ, ಕೃಷ್ಣಪ್ಪ ಸಾಲ್ಯಾನ್ ಮುಖ ಮಾತ ಧೈರ್ಯ ಕೊಡ್ನೇಟೆ ಆ 24 ವರ್ಷಡು ಈ ಟೈಲರ್ ಸಂಘಡು ಯಾನು ಸಕ್ರಿಯ ಆದಿತ್ತದೆ. ಇನ್ನು ಎಂಕ ಗೌರವಾರ್ಪಣೆ ಮಲ್ತಿನ ಈ ಉಳ್ಳಾಲ ಕ್ಷೇತ್ರ ಪದಾಧಿಕಾರಿಗಳ ಮಾತ ವೃತ್ತಿ ಬಾಂಧವ್ಯಗಳ ದಯಪಂಡ ಯಾನು ಪದಾಧಿಕಾರಿ ಆದಪ್ಪು ಅವು ಜವಾಬ್ದಾರಿ ಸ್ಥಾನ ಅಲ್ಲ ಫಸ್ಟ್ಗೆ ಸೂಜಿ ನೂಲು ಬಾರ್ದು ಈ ವೃತ್ತಿನ ಯಾನು ಗೌರವಿಸಿದ ಈ ಒಂದು ಸ್ಥಾನಮಾನವು ಬರೆಯದ ಕಾರಣ ಅಂಡ್ ಇದನ್ನು ನಿಖಲೆ ಇನ್ನಿತ ದಿನಟ್ಟು ಗೌರವಿಸಿ ನಡೆದಾತ್ರ ಹೆಂಗೆ ಭಾರಿ ಸಂತೋಷವನ್ನುಂಟು. ಈ ಗೌರವ ಎಂಕತ್ತು ನಾನು ನಿಕ್ಲೆ ಪೂರ ಸಂದದನ ನಮ್ಮಡೊಂದು ಪಾತ್ರ ಉಂಟು. ನಿಖಲು ಬೆನ್ನಿನೆಟ್ಟೆ ನಿಖಲು ಎಂಕಲೊಟ್ಟಿಗೆ ಎತ್ತಿನೆಟ್ಟೆ ಯಾನೊಂದು ಪದಾಧಿಕಾರಿ ಆದ ಇನಿ ಈ ಒಂಜಿ ಸ್ವೀಕಾರ ಮನ್ಪದ ಸಾಧ್ಯ ಅಂಡ್ ನಾನು ನಿಖಲ್ಲ ಇಂದೇ ರೀತಿ ಬೇಲೆ ಮಾಡ್ತದೆ ಈ ಒಂಜಿ ಗೌರವನು ಸ್ವೀಕಾರ ಮಾಡ್ಬೋದು. ಈ ಟೈಲರ್ ಸಂಘ ದಾದ ಕೊರ್ತುಂಡು ಪಂಪಡಿಗೆ ಇನ್ನಿತ ದಿನ ಒಂಜಿ ಸಾಕ್ಷಾತ್ ಎಂಕ್ ಭಾರಿ ಸಂತೋಷ ಆಗೋದುಂಡು. ಅಂಚ ದಿಂಜ ಪಾತ್ರ ಪೋಪುಜಾನ್ ಇಟ್ಲೆ ಮಾತ್ರ ಚಿರಋಣಿ ಆದ ಎನ್ನ ರಡ್ಡು ಪಾತ್ರನು ಮುಗಿತೊಂದಿಲ್ಲ. ಜೈ ಹಿಂದ್, ಜೈ KS. ಉಳ್ಳಾಲ ಕ್ಷೇತ್ರ ಸಮಿತಿಯ ಇಂದಿನ ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ವೇದಿಕೆಯಲ್ಲಿರುವಂಥ ಕ್ಷೇತ್ರದ ಅಧ್ಯಕ್ಷರಾದಂಥ ಜಯಲಕ್ಷರವರೇ ಹಾಗೂ ರಾಜ್ಯ ಸಮಿತಿ ಅಧ್ಯಕ್ಷರಾದಂಥ ನಾರಾಯಣ BR ಅವರೇ, ಜಿಲ್ಲಾಧ್ಯಕ್ಷರಾದಂಥ ಜಯಂತ ಉರ್ಲಾಂಡಿ ಅವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಲಿಗೋದ ಆಚಾರ್ಯರೇ, ಜಿಲ್ಲಾ ಕೋಶಾಧಿಕಾರಿಯಾಗಿರುವಂಥ ಈಶ್ವರ್ ಕುಲ್ಲಾಲ್ರೇ, ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದೇವದಾಸ್ರೇ, ರಾಜ್ಯ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂಥ KS ಆನಂದರವರೇ, ಪ್ರಧಾನ ಕಾರ್ಯದರ್ಶಿಗಿದ್ದಂಥ ಹಾಗೂ ಮೊದಲು ಮಾಜಿ ಅಧ್ಯಕ್ಷರಾಗಿದ್ದಂಥ ವಸಂತರವರೇ, ಅದೇ ರೀತಿ ರಾಜ್ಯ ಸಮಿತಿಯ ಸ್ಥಾಪಕ ಸಮಿತಿಯಲ್ಲಿದ್ದಂಥ ಭಾಸ್ಕರ್ ಶ್ರೀನಿಧಿ ಅವರೇ, ಹಾಗೂ ಕೃಷ್ಣಪ್ಪ ಸಾಲನ್ರೇ, ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾಜಿ ಅಧ್ಯಕ್ಷರು ಉದಯ್ ಕುಮಾರ್ ಇದ್ದಾರೆ, ಹಾಗೂ ಮಂಗಳೂರು ಕ್ಷೇತ್ರ ಅಧ್ಯಕ್ಷರು ಹರೀಶ್ ಅವರಿದ್ದಾರೆ, ಹಾಗೂ ಇದೀಗ
ಸನ್ಮಾನವನ್ನು ಸ್ವೀಕರಿಸಿದಂಥ ಆತ್ಮೀಯರು ಕೂಡ ಆಗಿರುವಂಥ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಮಾಡೂರೆ ಹಾಗೂ ಇಲ್ಲಿ ಸೇರಿರುವಂಥ ನನ್ನ ಎಲ್ಲ ಆತ್ಮೀಯ ಬೇರೆ ಬೇರೆ ವಲಯಗಳ ಪದಾಧಿಕಾರಿ ಬಂಧುಗಳೇ ಭಗಿನಿಯರೇ ಎಲ್ಲರಿಗೂ ವಂದಿಸುತ್ತಾ ಇದೀಗ ಈ ಒಂದು KST ನಮ್ಮ ಆರಂಭದ 24 ವರ್ಷ ಕಳೆದು ಇದೀಗ 25ನೇ ವರ್ಷ ಒಂದು ಬೆಳ್ಳಿ ಹಬ್ಬದ ಒಂದು ಸಂದರ್ಭ. ಮುಂದಿನ ನಾಡ್ದು ಮಾರ್ಚ್ 7ಕ್ಕೆ ನಮ್ಮ ಸಂಘಟನೆ 25 ವರ್ಷ ಪೂರ್ಣವಾಗಲಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ನಿಮಗೆ ಮಾಹಿತಿ ಸಿಕ್ಕಿರ್ಬೋದು, ನಮ್ಮ 24 ವರ್ಷಗಳಲ್ಲಿ ರಾಜ್ಯಾದ್ಯಂತ ಅದು ಎಷ್ಟೋ ಕಾರ್ಯಚಟುವಟಿಕೆ ಆಗಿದೆ. ನಮ್ಮ ವೃತ್ತಿ ಬಾಂಧವರು ಇರ್ಬೋದು, ಇತರರಿಗೆ ನಾವು ಸಹಾಯ ಮಾಡಿದಂಥ ತುಂಬ ನಿದರ್ಶನಗಳಿದೆ. ಅದರ ಸಂಪೂರ್ಣವಾದ ಒಂದು ನಾವು ಇಡೀ ವಲಯಗಳಿಂದ ಕ್ಷೇತ್ರದಿಂದ ಸಂಗ್ರಹಿಸಿ ಜಿಲ್ಲಾ ಸಮಿತಿಯ ಮುಖಾಂತರ ನಮಗೆ ಇಡೀ ರಾಜ್ಯದ ಒಂದು ಚಿತ್ರಣವನ್ನು ನಾವು ಒಂದು ಒಟ್ಟಿಗೆ ಮಾಡಬೇಕೆ ಎಂಬ ಒಂದು ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದೇವೆ. ಹಾಗಾಗಿ ವಲಯ ಸಮಿತಿ ಇಲ್ಲಿ, ಯಾಕೆಂದರೆ ವಲಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನೀವು ಬಂದಿದ್ದೀರಿ. ಹಿಂದಿನ ನಿಮ್ಮ ಅಲ್ಲಿ ಯಾರು ವಲಯ ಸಮಿತಿಯ ಪದಾಧಿಕಾರಿಗಳೆಲ್ಲ ಇದ್ದಾರೆ ಅವರ ಮುಖಾಂತರ, ಇಲ್ಲಾಂದ್ರೆ ನಿಮಗೆ ವರದಿಯಲ್ಲಿ ದಾಖಲಿರ್ಬೋದು, ಇಲ್ಲಾಂದ್ರೆ ಫೋಟೋಗಳು ಹಿಂದಿನ ಮಾಡಿದಂಥ ಸಹಾಯಧನ ಮಾಡಿದಂಥ, ಇಲ್ಲಾಂದ್ರೆ ಚೆಕ್ಕೆಯಲ್ಲಿ ಕೊಟ್ಟಿದ್ದೀರಿ, ಆ ಒಂದು ದಾಖಲೆಗಳನ್ನು ನೀವು ಆದಷ್ಟು ಸಂಗ್ರಹ ಮಾಡಿಕೊಂಡು ಅದನ್ನು ವಲಯ ಸಮಿತಿಯ ಮುಖಾಂತರ ಕ್ಷೇತ್ರಕ್ಕೆ ಕೊಟ್ಟು ನಮ್ಮ ಏನು ಇಡೀ ರಾಜ್ಯದಲ್ಲಿ 24-25 ವರ್ಷಗಳಿಂದ ಆದಂಥ ನಮ್ಮ ಎಲ್ಲ ಪೂರ್ಣವಾದ ಒಂದು ವ್ಯವಸ್ಥೆ, ಯಾಕೆಂದರೆ ನಾವು ಸಹಾಯ ಮಾಡಿದಂಥ ಬೇರೆ ಬೇರೆ ತುಂಬ ಇದೆ. ಅದು ಈಗ ಇತ್ತೀಚೆಗಂತೂ ತುಂಬ ಇದೆ. ಅದು ಮಿಷನ್ ಕೊಟ್ಟು ಇರ್ಬೋದು, ಆರ್ಥಿಕವಾಗಿ ಸಹಾಯಧನ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಿಟ್ ಇರ್ಬೋದು. ಅದು ಅಲ್ಲದೆ ಈ ಒಂದು ಸಂಘಟನೆ ಮುಖಾಂತರ ಸಿಕ್ಕಿದಂಥ NPS ಹಣ ಕೂಡ, ಯಾಕೆಂದರೆ ನಮ್ಮ ಸಂಘಟನೆಯಲ್ಲಿ KSTಯಲ್ಲಿ ಸೇರಿದ ನಂತರ ಈ ಒಂದು ವ್ಯವಸ್ಥೆ ಕೂಡ ಆಗಿದೆ. ಹಾಗಾಗಿ ಅದರ ಕೂಡ ಒಂದು ಪೂರ್ಣವಾದ ಒಂದು ವಿವರ ಅದಕ್ಕೆ ಒಟ್ಟುಗೂಡಿಸಿ ಫೋಟೋ ದಾಖಲಿದ್ರೆ ಇನ್ನೂ ಕೂಡ ಉತ್ತಮ. ಅಂತ ಒಂದು ಸಂಗ್ರಹವನ್ನು ಈಗ, ಯಾಕೆಂದ್ರೆ ಇಲ್ಲಿ ಪ್ರತಿ ಎಲ್ಲ ವಲಯದ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಗಳು ಇದ್ದಾರೆ, ಹಾಗೂ ಜಿಲ್ಲಾ ಕ್ಷೇತ್ರ ಸಮಿತಿಗೆ ಆಯ್ಕೆಯಾದಂಥ ನಮ್ಮ ಪದಾಧಿಕಾರಿಗಳಿಗೂ ಇದ್ದಾರೆ. ಎಲ್ಲರೂ ಕೂಡ ಆದಷ್ಟು ಬೇಗನೆ ಈ ಬಗ್ಗೆ ಒಂದು ಪ್ರಯತ್ನವನ್ನು ಮಾಡಿಕೊಂಡು ಪೂರ್ಣವಾದ ಒಂದು ದಾಖಲೆಯನ್ನು ಕೂಡ ಮಾಡಬೇಕೇಳಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಅದರಂತೆ ಈ ಒಂದು ಸಂಘಟನೆಯನ್ನು ಕೂಡ ಇಡೀ ರಾಜ್ಯದಲ್ಲಿ ನಾವು ಈಗಾಗಲೇ ನಿಮಗೆ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆ ಆರಂಭದಿಂದ ಕೂಡ ಅದು ಸದಸ್ಯತೆ ಇರ್ಬೋದು, ರಿನಿವಲ್ ಕೂಡ ಇರ್ಬೋದು, ಆದಷ್ಟು ಮುಂದೆ ಇತ್ತು. ಈಗಾಗಲೇ ಈ ಹಂತದಲ್ಲಿ ನಾವು 24ನೇ ವರ್ಷಕ್ಕೆ ಬರ್ತಾ ಇರುವಾಗ ನಮ್ಮ ಸಂಘಟನೆಯಿಂದ ನಾವು ಸದಸ್ಯತನ ರಿನಿವಲ್ ಏನಿದೆ ಅದು ಬೇರೆ ಜಿಲ್ಲೆಗಿಂತ ಹಿಂದೆ ಹೋಗಿದೆ ಹೇಳಲಿಕ್ಕೆ ಭಾರಿ ದುಃಖದ ವಿಷಯ. ಯಾಕಂದ್ರೆ 24 ವರ್ಷಗಳಲ್ಲಿ ಕೂಡ ನಮ್ಮ ಏನು ಸದಸ್ಯತನ ನಾವು ರಿನಿವಲ್ ಏನುಂಟು ಇಡೀ ರಾಜ್ಯದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಹಿಂದಿನ ಎಷ್ಟು ಜಿಲ್ಲಾಧ್ಯಕ್ಷರು ಇದ್ರೂ ಕೂಡ ಆರಂಭದಿಂದ ಕೂಡ ಆದಷ್ಟು ನಾವು ಜಾಸ್ತಿ ಮಾಡ್ತಾ ಇದ್ದೇವೆ ನಮ್ಮ ಸದಸ್ಯರ ಒಂದು ಸದಸ್ಯತನ ಮತ್ತು ರಿನಿವಲ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಸದಸ್ಯತನ ರಿನಿವಲ್ಗೆ ಕೂಡ ಪ್ರತಿಯೊಂದು ವಲಯ ಸಮಿತಿ, ಕ್ಷೇತ್ರ ಸಮಿತಿಯವರು ಸಂಪೂರ್ಣ ಒಂದು ನಮ್ಮ ಯಾರು ಸದಸ್ಯರು ರಿನಿವಲ್ ಆಗಲಿಕ್ಕೆ ಬಾಕಿ ಇದ್ದಾರೆ ಅವರ ಒಂದು ರಿನಿವಲ್ ಅನ್ನು ಕೂಡ ಪ್ರತಿಯೊಬ್ಬರದ್ದು ಕೂಡ ಒಂದು ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಪ್ರತಿಯೊಬ್ಬರು ಒಂದು ವಲಯ ಸಮಿತಿಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಕೂಡ ತಾವು ಒಂದು ಸಹಕಾರ ಕೊಡಬೇಕು. ಅದಕ್ಕೆ ಕ್ಷೇತ್ರ ಸಮಿತಿಯವರು ಕೂಡ ಏನಂದ್ರೆ ಬೇರೆ ಬೇರೆ ದಾನಿಗಳ ಮುಖಾಂತರ ಇರ್ಬೋದು, ಸಂಘ ಸಂಸ್ಥೆ ಮುಖಾಂತರ ಇರ್ಬೋದು, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಇರ್ಬೋದು, ಬೇರೆ ಬೇರೆ ಕಂಪನಿಗಳ ಮುಖಾಂತರ ಕೂಡ ಈ ಒಂದು ಏನು ವ್ಯವಸ್ಥೆ ಇರಲಿಕ್ಕೆ, ಅದು ವಲಯದ ಸಮಿತಿಯಲ್ಲಿ ಕಣ್ಣು ಪರೀಕ್ಷೆ ಇರ್ಬೋದು, ಆರೋಗ್ಯ ತಪಾಸಣೆ ಇರ್ಬೋದು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಂಚಿಕೊಂಡು ಅದರೊಂದಿಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಎಲ್ಲ ಕಡೆ ಆಟಿದ ಕೂಟ ಆಗ್ತಾ ಇದೆ. ಯಾಕೆಂದ್ರೆ ವರ್ಷದಲ್ಲಿ ಒಂದು ದಿವಸ ಕೂಡ ನಾವೆಲ್ಲರೂ ನಮ್ಮ ವಲಯದ ಸದಸ್ಯರನ್ನು ಸೇರಿಕೊಂಡು ನಮ್ಮ ಏನೋ ಒಂದು ಕಾರ್ಯಕ್ರಮ, ಅದು ಏನು ಉತ್ಸಾಹ ಅಂದ್ರೆ ನಮ್ಮ ಮನೆಯಲ್ಲಿ ಮಾಡಿ ತಂದಂತ ತಿಂಡಿಗಳನ್ನೇ ನಾವೆಲ್ಲರೂ ಕೂಡ ಹಂಚಿಕೊಂಡು ತಿನ್ನುವಂತ ಒಂದು ಸಂಪ್ರದಾಯಕ್ಕಾಗಿ. ಯಾಕೆಂದ್ರೆ
ಈಗಾಗಲೇ 8 ತಿಂಗಳಲ್ಲಿ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ಆ ಒಂದು ಹಿರಿಯರ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಒಂದು ಏನು ತಿನಿಸುಗಳನ್ನು ಮಾಡಿ ತಿಂತಾ ಇದ್ದೇವೆ. ಅದನ್ನು ನಮ್ಮ ವಲಯ ಸಮಿತಿಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡಿದಾಗ ಅಲ್ಲಿ ಏನಾಗ್ತದೆ ಅಂದರೆ ಜನರ ನಮ್ಮ ಟೈಲರ್ಗಳ ವೃತ್ತಿ ಬಾಂಧವರ ಸಂಪರ್ಕ ಜಾಸ್ತಿ ಆಗ್ತದೆ. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು, ಇಲ್ಲಾಂದ್ರೆ ಒಂದು ವರ್ಷಕ್ಕೊಮ್ಮೆ ಒಂದು ಪ್ರವಾಸವನ್ನು ಮಾಡಿಕೊಂಡು, ಯಾಕೆಂದ್ರೆ ಸಂಘಟನೆ ಮುಖಾಂತರ ನಾವು ವರ್ಷದಲ್ಲಿ 12 ತಿಂಗಳಿದ್ರೆ 12 ತಿಂಗಳಲ್ಲಿ ಕೇವಲ ನಾವು ಮೀಟಿಂಗ್ ಮಾಡ್ತಾನೆ ಇರುವುದಲ್ಲ, ಮೀಟಿಂಗ್ ಹೊತ್ತಿಗೆ ಇಂಥ ಒಂದು ಸಾಮಾಜಿಕ ಬೇರೆ ಬೇರೆ ಚಟುವಟಿಕೆಗಳನ್ನು ಹಾಕಿದಾಗ ಸದಸ್ಯರು ನಮ್ಮ ಜೊತೆಗಿರ್ತಾರೆ. ಹಾಗಾಗಿ ಆವಾಗ ಏನಾಗ್ತದೆ, ಈಗ ಕೆಲವೊಮ್ಮೆ ವಲಯದವರು ಹೇಳ್ತಾರೆ ಮೀಟಿಂಗ್ ಲೆತ್ತ ಏರ್ಲ ಬರ್ಬುಜೇರಿ 12 ತಿಂಗಳಲ್ಲಿ ವರ್ಷದಲ್ಲಿ 12 ಮೀಟಿಂಗ್ ಅನ್ನು ನಾವು ಕೇವಲ ಮೀಟಿಂಗಿಗೆ ಆಗಿ ನಾವು ಉಪಯೋಗ ಮಾಡಿದ್ರೆ ಅಲ್ಲಿ ಜನರಿಗೆ ಅದು ಒಂಥರ ಬೋರ್ ಹಿಡಿಸುವಾಗ್ತದೆ. ಹಾಗಾಗಿ ವರ್ಷದಲ್ಲಿ 1-2 ಕಾರ್ಯಕ್ರಮಗಳನ್ನು ಹಾಕಿದಾಗ ಜನರು ನಮ್ಮೊತ್ತಿಗೆ ಆಕರ್ಷಣೆಯಾಗಿ ಸೇರಿಕೊಂಡು ವರ್ಷದಲ್ಲಿ ಒಮ್ಮೆ ಪ್ರವಾಸವನ್ನು, ಯಾಕೆಂದ್ರೆ ಈ ಒಂದು ನಾನು ಆರಂಭದಿಂದ ನಮ್ಮ ಕ್ಷೇತ್ರದಲ್ಲಿ ಇರುವ ಕೂಡ ಪ್ರತಿ ವಲಯದವರಿಗೆ ಹೇಳುದು ಪ್ರವಾಸ ಇಡ್ಲಿಕ್ಕೆ. ಯಾಕೆಂದ್ರೆ ಪ್ರವಾಸದಿಂದ 3 ಲಾಭ ಇದೆ. ಒಂದು ಏನಾಗ್ತದೆ ಅಂದ್ರೆ ಪ್ರವಾಸ ಇಟ್ಟು ನಾವೀಗ 1 ಬಸ್ 2 ಬಸ್ ಕನಿಷ್ಠ ಪಕ್ಷ 1 ಬಸ್ ಆದ್ರೂ ಕೂಡ ಹೋದಾಗ ಆ 50 ಜನ ನಾವು ನಮ್ಮ ಸಂಪರ್ಕ ಜಾಸ್ತಿ ಆಗ್ತದೆ. ನಾವೊಂದು ದಿನ ಇಡೀ ದಿನ ಒಟ್ಟಿಗಿದ್ದಾಗ ನಮ್ಮ ಆ ಒಂದು ಬೆರೆತುಕೊಂಡು ನಾವು ಪ್ರವಾಸವನ್ನು ಮಾಡಿದಾಗ ಅಲ್ಲಿ ನಮ್ಮ ಸಂಪರ್ಕ ಜಾಸ್ತಿ ಆಗ್ತದೆ. ಅದರೊಂದಿಗೆ ನಮ್ಮ ಏನು ಸದಸ್ಯತ್ವ ರಿನ್ಯೂವಲ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಅವರು ನಾವು ಸಭೆಗೆ ಕರೆದಾಗ ಬರಲಿಕ್ಕೆ ಕೂಡ ಅವರಿಗೆ ಒಂದು ಮುಜುಗರ ಬಿಟ್ಟು ನಮ್ಮ ಜೊತೆ ಸೇರ್ತಾರೆ. ಅದು ಅಲ್ಲದೆ ಒಂದು ಮಾನಸಿಕ ಒತ್ತಡ, ಯಾಕೆಂದ್ರೆ ಟೈಲರ್ಗಳು ಕೆಲಸ ಜಾಸ್ತಿ ಇದ್ರೂ ಕೂಡ ಮಾನಸಿಕ ಒತ್ತಡ, ಕೆಲಸ ಕಮ್ಮಿ ಇದ್ರೂ ಕೂಡ ಮಾನಸಿಕ ಒತ್ತಡ. ಕೆಲಸ ಜಾಸ್ತಿ ಇದ್ದಾಗ ಏನಾಗ್ತದೆ ಅಂದ್ರೆ ಕೆಲಸ ನಾಳೆ ಕೊಡುವಂತ, ನಾಳೆ ಫಂಕ್ಷನ್, ಮದುವೆ, ಇನ್ನಿತರ ಸಮಾರಂಭ ಕೆಲಸ ತುಂಬಾ ಪೆಂಡಿಂಗ್ ಆಗಿರ್ತದೆ. ಆ ಪೆಂಡಿಂಗ್ ಆದಾಗ ಅದು ಕೂಡ ಒತ್ತಡ. ಯಾಕಂದ್ರೆ ನಾಳೆಗೆ ಕೊಡುವಂತ ಇಷ್ಟು ಬಟ್ಟೆ ಇದೆ, ಇವತ್ತು ಸಾಯಂಕಾಲ ಆಗುವಾಗ ಇಷ್ಟು ಪ್ಯಾಂಟ್ ಶರ್ಟ್, ಇಷ್ಟು ಬ್ಲೌಸ್ ಕೊಡುವಂತ ತಲೆ ಮೇಲೆ ಭಾರ ಇರುವಾಗ ಅದು ಕೂಡ ಒತ್ತಡ. ಕೆಲಸ ಕಡಿಮೆ ಆದಾಗ ಅದು ಮತ್ತೊಂದು ರೀತಿಯ ಒತ್ತಡ. ಯಾಕಂದ್ರೆ ಕೆಲಸ ಕಡಿಮೆ ಆದಾಗ ಶಾಲೆ ಮಕ್ಕಳ ಫೀಸ್ ಕಟ್ಟಲಿಕ್ಕೆ, ಮನೆಯ ಲೋನ್ ಕಟ್ಟಲಿಕ್ಕೆ, ಅಂಗಡಿಯ ಲೋನ್ ಕಟ್ಟಲಿಕ್ಕೆ ಇನ್ನು ಹೆಂಚೆ ಕೆಲಸ ಉಂಟು. ಕೆಲಸದ ಆಲೆಜ್ಜೆ 2 ಬ್ಲೌಸ್ ಮಾತ್ರ ಬರ್ತೀನಿ. ಇಲ್ಲಾಂದ್ರೆ ಕೆಲವೊಂದು ಅಂಗಡಿಯಲ್ಲಿ, ಜನ್ಸ್ ಅಂಗಡಿಯಲ್ಲಿ ಗೊತ್ತಿರ್ಬೋದು, ಇವತ್ತು ಜನ್ಸ್ ಕೆಲಸ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಯಾಕೆ? ಕಾರಣ ನಾವು ಅವರಿಗೆ ವಾರದಲ್ಲಿ 4 ಪ್ಯಾಂಟ್ 5 ಪ್ಯಾಂಟ್ ಕೂಡ ಸಿಕ್ಕದಂತ ಪರಿಸ್ಥಿತಿಯಲ್ಲಿ ನಮ್ಮ ಕೆಲಸದ ಟೈಲರ್ಗಳು ವೃತ್ತಿ ಬಾಂಧವರು ಇದ್ರು. ವಾರದಲ್ಲಿ 10 ಶರ್ಟ್ ಕೂಡ ಅವರಿಗೆ ಕೆಲಸ ಇಲ್ಲ. ಏನೋ ಒಂದು ವರ್ಷದಲ್ಲಿ ಹಬ್ಬ ಹರಿದಿನ ಏನಾದ್ರೂ ಮದುವೆ ಬಂದ್ರೆ ಮಾತ್ರ ಸ್ವಲ್ಪ ಕೆಲಸ ಬಿಟ್ರೆ ಉಳಿದ ಸಮಯದಲ್ಲಿ ಕೆಲಸ ಇರುವುದಿಲ್ಲ. ಆ ಕೆಲಸ ಇಲ್ಲದಾಗ ತಮ್ಮ ಮನೆಯ ಮಕ್ಕಳ, ಹೆಂಡತಿ ಮಕ್ಕಳ ಒಂದು ಸಾಕ್ಲಿಕ್ಕೆ ಬೇಕಾಗಿ ಅವರು ಏನ್ ಮಾಡ್ತಾರೆ, ಮತ್ತೆ ಬೇರೆ ಕೆಲಸವನ್ನು ಹಿಡಿಗೆ, ಇವತ್ತು ಡ್ರೈವರ್ ಆಗಿರ್ಬೋದು, ಪೇಂಟರ್ ಕೆಲಸ ಇರ್ಬೋದು, ಬಾರ್ಬೆಂಡರ್ ಕೆಲಸ ಇರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ಅದೆಷ್ಟೋ ನಮ್ಮ ಟೈಲರ್ಗಳು ಹೋಗಿದ್ದಾರೆ. ಹೋಗ್ಲಿಕ್ಕೆ ಕಾರಣ ಏನು? ಕೆಲಸ ಇಲ್ಲ. ಯಾಕಂದ್ರೆ ನಮ್ಗೆ ವರ್ಷದಲ್ಲಿ ಏನೋ ಹಬ್ಬ ಹರಿದಿನ ಬಂದಾಗ, ನಾವು ಮದುವೆ ಸಮಾರಂಭ ಬಂದಾಗ ಬ್ಯುಸಿ ಇದ್ರೆ, ಈಗ ಎಲ್ಲರ ಹತ್ರ ಯಾವ ಅಂಗಡಿ ಒಂದು ಕೇಳಂತೆ ಹೇಗೆ ಉಂಟು ಕೆಲಸ ಕೇಳಿದ್ರೆ ಎಲ್ಲರೂ ಸಹ ಹೇಳ್ತಾರೆ. ಯಾಕಂದ್ರೆ ಕೆಲಸನೇ ಇಲ್ಲ. ಹಾಗಿರುವಾಗ ಆ ಒಂದು ಜೀವನ ನಡೆಸಲಿಕ್ಕೆ ಕಷ್ಟ ಇರುವ ಸಂದರ್ಭದಲ್ಲಿ ನಮ್ಮ ಜನ್ಸ್ ತುಂಬಾ ಮಂದಿ 10-20 ವರ್ಷಗಳಿಂದ ಬೇರೆ ಬೇರೆ ಟೈಲರ್ಗಳಿದ್ದವರು ಹೆಚ್ಚಿನವರು ಕೆಲಸ ಬಿಡ್ಲಿಕ್ಕೆ ಕಾರಣ, ಯಾಕೆಂದ್ರೆ ವಾರದಲ್ಲಿ 5 ಶರ್ಟ್ 10 ಶರ್ಟ್ ಕೂಡ ಆಗದಂತ ಟೈಲರ್ಗಳು ಬೇಕಾದಷ್ಟು ಇದ್ದಾರೆ. ಅವರ ಜೀವನ ನಿರ್ವಹಣೆ ಮಾಡಲಿಕ್ಕೆ ಕಷ್ಟವಾಗಿ ಅವರು ಬೇರೆ ವೃತ್ತಿಯನ್ನು ಹಿಡ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ವೃತ್ತಿಯಲ್ಲಿ ನಮ್ಮ ಏನು ಈಗಾಗಲೇ ಮಹಿಳೆಯರು ತುಂಬಾ ಮಂದಿ, ಯಾಕೆಂದ್ರೆ ಒಂದು ಕಡೆಯಿಂದ ಬೀಡಿಯ ಏನು ವೃತ್ತಿ ಇತ್ತು ಆರಂಭದಲ್ಲಿ, ಎಲ್ಲರೂ ಕೂಡ ಹಿಂದಿನವರು ಕೂಡ ನಮ್ಮ ಹಿರಿಯರು ಗದ್ದೆ ಕೆಲಸ ಇಲ್ಲಂದ್ರೆ ಬೀಡಿಯನ್ನೇ ತಮ್ಮ ಒಂದು ಉದ್ಯಮದಾಗಿ ಮನೆ ಸಾಕ್ಲಿಕ್ಕೆ ಕೆಲಸ ಮಾಡ್ತಾ ಇದ್ರು. ಈಗ ಬೀಡಿ ಕೂಡ ಕಂಪ್ಲೀಟ್ ಹೋದ ಕಾರಣ ಎಲ್ಲರೂ ಕೂಡ ಈಗ ಒಂದು ಮಹಿಳೆಯರು ಈ ಒಂದು ಟೈಲರಿಂಗ್ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಕೂಡ, ಅದರಲ್ಲಿ ಕೂಡ ಈ ಒಂದು ಪ್ರವಾಸ ಎಲ್ಲ ಹೋದಾಗ ಎಲ್ಲರೂ ಕೂಡ ನಾವೊಂದು ಜೊತೆಯಾಗಿ ಸೇರ್ಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ನಾವೊಂದು ತುಂಬ ಕಡೆಯಲ್ಲಿ ನಾವೊಂದು ಪ್ರವಾಸ ಇಟ್ಟಾಗ ಅದಕ್ಕೆ ಒಂದು 100 ರೂಪಾಯಿಗೆ ಕೂಡ ಹೆಚ್ಚುವರಿ ಇರ್ತವೆ. ಯಾಕಂದ್ರೆ ಆ ಒಂದು ವಲಯ ಸಮಿತಿಯ ಕಾರ್ಯನಿರ್ವಹಣೆಗೆ ಕೂಡ ನಾವೊಂದು ಟೂರ್ ಹೋದಾಗ ಚಿಕ್ಕ ಚಿಕ್ಕ ಮೊತ್ತ ಅದರಲ್ಲಿ ಉಳಿತಾಯ ಕೂಡ ಆಗ್ತದೆ.
ಈ ಬೇರೆ ಬೇರೆ ರೀತಿಯ ಒಂದು ಕಡೆಯಿಂದ ಒಂದು ದಿನ ನಾವು ಪ್ರವಾಸ ಹೋದಾಗ ನಮ್ಮ ಒಂದು ಸ್ವಲ್ಪ ಮಾನಸಿಕವಾದ ಒಂದು ಸ್ವಲ್ಪ ನೆಮ್ಮದಿ ಕೂಡ ಬರ್ತದೆ. ಯಾಕಂದ್ರೆ ವರ್ಷಡಿ ಕೂಡ ನಾವು ಒತ್ತಡದಲ್ಲಿ ಇರುವಾಗ ಇಂಥ ಒಂದು ಕಾರ್ಯಕ್ರಮ ನಾವೊಂದು ಬೇರೆ ಬೇರೆ ಕಾರ್ಯಕ್ರಮ ಹಾಕಿದಾಗ ಇಲ್ಲಂದ್ರೆ ಒಂದು ಪ್ರವಾಸ ಕೈಗೊಂಡಾಗ ನಮ್ಮ ಮಾನಸಿಕವಾದ ಒಂದು ಸ್ಥಿತಿ ಸ್ವಲ್ಪವಾದ್ರೂ ನಮ್ಗೆ, ಯಾಕೆಂದ್ರೆ ಒಂದು ನೆಮ್ಮದಿ ಪ್ರತಿಯೊಬ್ಬ ಜನರಿಗೆ ಈಗ ಪ್ರತಿಯೊಬ್ಬರು ಕೇಳುವುದು ಏನಂದ್ರೆ ಮಾನಸಿಕ ನೆಮ್ಮದಿ. ಯಾಕೆಂದ್ರೆ ಯಾರಿಗೂ ಕೂಡ ಮಾನಸಿಕವಾದ ನೆಮ್ಮದಿ ಇಲ್ಲ, ಎಲ್ಲರೂ ಕೂಡ ಒತ್ತಡದಲ್ಲೇ ಇರುವುದು. ಅದು ಚಿಕ್ಕ ಮಕ್ಕಳಿಂದಲೇ ಈಗ ಆರಂಭವಾಗಿದೆ. ಪರೀಕ್ಷೆ ಬಂತು ಇಲ್ಲಂದ್ರೆ ಓದು ಹೇಳುವಾಗ ಅವರಿಗೆ ಟೆನ್ಷನ್ ಶುರುವಾಯ್ತು ಈಗಿನ ಮಕ್ಕಳಿಗೆ, ಒತ್ತಡನೇ. ಯಾಕಂದ್ರೆ ಮೊದಲೆಲ್ಲ ನಾವು ಚಿಕ್ಕದಿರುವಾಗ ಅದು 5ನೇ ಕ್ಲಾಸ್ ಹೋಗ್ಲಿ 6ನೇ ಕ್ಲಾಸ್ ಹೋಗ್ಲಿ ನಮ್ಗೆ ಆಟದೇ ತಲೆಯಲ್ಲಿ. ಈಗ 1ನೇ ಕ್ಲಾಸ್ ಬೇಡ, UKG LKG ಮಕ್ಕಳಿಗೆನೆ ಅಲ್ಲಿ A Z ವರೆಗೆ ಆಗ್ಬೇಕು ಹೇಳಿ ಆ ಒತ್ತಡ. ನಾವು 5ನೇ ಕ್ಲಾಸ್ 6ನೇ ಕ್ಲಾಸ್ ಹೋದ್ರೆ ಸಹ ನಮ್ಗೆ ABCD ನಮಗೆ ಬರ್ಬೇಕು ಹೇಳಿ ಅಷ್ಟು ಒತ್ತಡ ಇರಲಿಲ್ಲ. ಈಗಿನ LKG ಮಕ್ಕಳಿಗೆ, ಹೌದಲ್ವಾ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಯಾಕಂದ್ರೆ ಆ ಮಕ್ಕಳಿಗೆ ನಾವು ಈಗಲೇ ಎಲ್ಲಿ 3 ವರ್ಷ ಆಗುವಾಗನೇ ಮಕ್ಕಳಿಗೆ ಒತ್ತಡ, ಹೌದಲ್ವಾ? ಹಾಗಾಗಿ ಈ ಚಿಕ್ಕ ಪ್ರಾಯದಲ್ಲೇ ಒತ್ತಡ ಆದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಬೇಕಾದಷ್ಟು ಮೀಡಿಯಾದಲ್ಲಿ ಬರ್ತಾ ಇದೆ, ಪೇಪರ್ನಲ್ಲಿ ಬರ್ತಾ ಇದೆ. 10ನೇ ಕ್ಲಾಸ್ ಮಕ್ಕಳು 12ನೇ ಕ್ಲಾಸ್ ಮಕ್ಕಳು ಬೇಕಾದಷ್ಟು ಆತ್ಮಹತ್ಯೆ. ಯಾಕೆ ಆತ್ಮಹತ್ಯೆ? ತಾಯಂದಿರು ತಂದೆಯಂದಿರು ಒಂದು ಚೂರು ಬೈದ್ರೆ ಮಕ್ಕಳು ಡಿಪ್ರೆಷನ್ಗೆ. ತುಂಬಾ ಆಗ್ತಾ ಇದೆ, ಒಂದೆರಡಲ್ಲ. ಯಾಕೆ ಆಗ್ತಾ ಇದೆ? ಒತ್ತಡ. ಯಾಕೆಂದ್ರೆ ಒಂದು ಕಡೆಯಿಂದ ಮೊಬೈಲ್, ಈ ಮೊಬೈಲ್ ನಮಗೆ ಎಷ್ಟು ಉಪಯೋಗ ಇದೆ ಅದರ 10 ಪಾಲು ಹಾಳು ಕೂಡ ಇದೆ. ಯಾಕಂದ್ರೆ ಮೊದಲು ನಮ್ಗೆ ಅಜ್ಜಿಯಂದಿರು ಅವರ ಮಕ್ಕಳು, ಅವರ ಅಜ್ಜನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು, ದೊಡ್ಡಮ್ಮನ ಮಕ್ಕಳು ಹೇಳಿ ನಮ್ಗೆ ದೊಡ್ಡ ಸಂಸಾರನೇ ಆಗ್ತಾ ಇದೆ. ಯಾಕಂದ್ರೆ ನಮ್ಗೆ ಮಾತಾಡ್ಲಿಕ್ಕೆ ಅವರಿವರಲ್ಲಿ. ಈಗ ನಮ್ಮ ಕೂಡ ನಾನು ಕೂಡ ಯಾಕಂದ್ರೆ ಹೇಳಲಿಕ್ಕೆ ನನ್ನ ಮಗನ ಕೂಡ ನಾನು ಹೇಳ್ಬೋದು. ಯಾಕಂದ್ರೆ ಚಿಕ್ಕಮ್ಮನ ಮಕ್ಕಳು ದೊಡ್ಡಮ್ಮನ ಮಕ್ಕಳೇ ಯಾರು ಅಂತ ಗೊತ್ತಿರುವುದಿಲ್ಲ, ಬೇರೆ ದೂರದ ಸಂಬಂಧ ಬೇಡ. ಆ ಪರಿಸ್ಥಿತಿಗೆ ಈಗ ನಾವು ಮುಟ್ಟಿದ್ದೇವೆ. ಹಾಗಾಗಿ ಯಾಕಂದ್ರೆ ಒತ್ತಡದ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಕೂಡ ಒತ್ತಡದಲ್ಲೇ ಇರೋದು, ಎಲ್ಲರೂ ಕೂಡ ಒತ್ತಡದಲ್ಲಿದ್ದು. ಯಾಕೆಂದ್ರೆ ಮಾನಸಿಕವಾದ ನೆಮ್ಮದಿ ಮನುಷ್ಯನ ಆರೋಗ್ಯಕ್ಕೆ ಅತಿ ಮುಖ್ಯ. ಹಾಗಾಗಿ ಯಾಕೆಂದ್ರೆ ನಾನೊಂದು ಭೌತಿಕವಾಗಿ ಹೇಳಲಿಕ್ಕೆ ಅಲ್ಲ ಇಚ್ಛೆ ಬರ್ತಾ ಇದ್ದೆ, ಹೇಳುವುದಿಲ್ಲ. ಆದರೆ ಪ್ರತಿಯೊಬ್ಬರು ಕೂಡ ನಾವು ಜೀವನ ನಡೆಸುವಂತ ಪರಿಸ್ಥಿತಿಯನ್ನಾಗಿದೆ, ಒತ್ತಡದ ಪರಿಸ್ಥಿತಿ ಆಗಿದೆ. ಇದಕ್ಕಾಗಿ ನಾವು ಸರ್ಕಾರಕ್ಕೆ ಈವರೆಗೆ ಈಗ 24 ವರ್ಷಗಳ ಹಿಂದೆ ನಮ್ಮ ಏನೋ ಹಿರಿಯರು ಈ ಒಂದು ಸಂಘಟನೆ ಆರಂಭ ಮಾಡಿದ ಉದ್ದೇಶ ನೋಡಿ ಇವತ್ತು ನಮ್ಗೆ ಅದರ ಫಲ, ನಾವೀಗ ಲಕ್ಷಾಂತರ ನಾವು ಸದಸ್ಯರು ಒಟ್ಟುಗೂಡಿ ಸೇರ್ಲಿಕ್ಕೆ ಇವತ್ತು ಸಾಧ್ಯವಾದ್ರೂ ಕೂಡ ಅಂದಿನ ಅವರ ಒಂದು ಕಲ್ಪನೆಗೆ ನಾವು ಇವತ್ತು ಪ್ರತಿಯೊಬ್ಬರು ಕೂಡ ಋಣಿಯಾಗಿರ್ಬೇಕು. ಇಲ್ಲಾಂದ್ರೆ ಇವತ್ತು ನಾವು ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಲಕ್ಷಾಂತರ ಸದಸ್ಯರು ನಾವೀಗ ಟೈಲರ್ಗಳು ಒಟ್ಟಿಗೆ ಸೇರಿ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನೀವೆಲ್ಲರೂ ನೋಡಿರ್ಬೋದು, ಅಕ್ಕಪಕ್ಕದ ಟೈಲರ್ಗಳನ್ನು ಅವನನ್ನು ನೋಡಿದ್ರೆ ಇವನಿಗೆ ಆಗ್ತಾ ಇರಲಿಲ್ಲ, ಅಂತ ಪರಿಸ್ಥಿತಿ ಹಿಂದಿನ ಕಾಲದಲ್ಲಿ ಇತ್ತು. ಈಗ ಅದೇ ಒಂದು ಕಡೆಯಲ್ಲಿ ಒಂದಂಗಡಿಯಲ್ಲಿ ಕೆಲಸ ಜಾಸ್ತಿ ಬಂದ್ರೆ ಪಕ್ಕದ ಅಂಗಡಿಯಲ್ಲಿ ನಾವು ಕೇಳ್ತೇವೆ, ಯಾಕಂದ್ರೆ ಏನು ಸ್ವಲ್ಪ ಕೆಲಸ ಜಾಸ್ತಿ ಉಂಟು ಮಾಡಿ ಕೊಡ್ತೀರಾ ಹೇಳಿ. ಆ ಒಂದು ಆತ್ಮೀಯ ಭಾವನೆ ಸಂಘಟನೆ ಇದಾಗಿ ಹೇಗಾಯ್ತು, ಈ ಒಂದು KST ಸಂಘಟನೆ ಮುಖಾಂತರ ಆಯ್ತು ಹೇಳಿ ಹೇಳಲಿಕ್ಕೆ ನಾನು ಹೆಮ್ಮೆ ಬರ್ತಾ ಇದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಈ ಒಂದು ಸಂಘಟನೆ ಮುಖಾಂತರ ನಾವೀಗ ನಮ್ಗೇನು ಕೆಲವೊಮ್ಮೆ ಏನಾದರೂ ನಮ್ಗೆ ಚಿಕ್ಕ ಪುಟ್ಟ ಸಹಾಯ ಮಾಡಲಿಕ್ಕೆ ಸಾಧ್ಯ. ಆದ್ರೆ ನಾವು ಸರ್ಕಾರದ ಮುಖಾಂತರ ನಿರಂತರವಾಗಿ ಹೋರಾಟ ಮಾಡೋದು ನಮ್ಮ ಟೈಲರ್ಗಳಿಗೆ ಜೀವನ ಭದ್ರತೆ ಸಿಗ್ಬೇಕು ಹೇಳಿ. ಆ ಜೀವನ ಭದ್ರತೆ ಸಿಗ್ಬೇಕು ಹೇಳಿ ಹಲವಾರು ಹೋರಾಟ ಮಾಡಿದವರೆಲ್ಲ 60 ವರ್ಷ ದಾಟಿದವರೇ ಜಾಸ್ತಿ ಆಗ್ತಾ ಇದ್ದಾರೆ. ಆದ್ರೆ ನಮ್ಮ ಇಲ್ಲಿವರೆಗೆ ಬಂದಂತ ಯಾವುದೇ ಒಂದು ಸರ್ಕಾರ ಈ ಬಗ್ಗೆ ಒಂದು ಸಹಾಯ ಒಂದು ಏನು ವೃದ್ಧ 60 ವರ್ಷದ ನಂತರ, ನಾವೀಗ 60 ವರ್ಷದಿಂದ ನಾವು ಕೇಳ್ತಾ ಇದ್ದೇವೆ. ಈಗ 45 ವರ್ಷ ಆಗುವಾಗನೇ ಪ್ರತಿಯೊಬ್ಬರಿಗೆ ಗೊತ್ತಿರ್ಬೋದು, 45 ಆಗುವಾಗನೇ ಬೇರೆ ಬೇನೆಯ ಕಾರ್ ಬೇನೆಯ ಎಲ್ಲಿ 60 ಆಗ್ಬೇಕೇಳಿಲ್ಲ, 45 50ರಲ್ಲೇ ಎಲ್ಲರೂ ಕೂಡ ಶುರು ಮಾಡ್ತಾ ಇದ್ದಾರೆ ಆರೋಗ್ಯದ ಸಮಸ್ಯೆ, ಹೌದಲ್ವಾ? ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ.
ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಅದು ಪ್ರತಿಯೊಬ್ಬರ ಕೂಡ ಒಂದು ಸಹಾಯಸ್ತ ಇಲ್ಲಿ ನಾನು ಪ್ರಮುಖವಾಗಿ ಕೇಳ್ತಾ ಇದ್ದೇನೆ. ನಮ್ಮ ಯಾರು ಟೈಲರ್ಗಳು ಇವತ್ತು ಬರಲಿಲ್ಲ ಅವರಿಗೆ ಕೂಡ ಮಾಹಿತಿ ನೀಡಿ ಮುಂದಿನ ದಿನಗಳಲ್ಲಿ ರಾಜ್ಯ ಸಮಿತಿಯಲ್ಲಿ ಏನು ತೀರ್ಮಾನ ಆಗ್ತದೆ ಆ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಜೊತೆಯಾಗಿ ಅದು ಯಾವ ರೀತಿಯ ಹೋರಾಟಕ್ಕೆ ಕೈಗೆ ಕೊಡ್ತದೆ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಟೈಲರ್ಗಳನ್ನು ಅವರ ಒಂದು, ಯಾಕೆಂದ್ರೆ ಕೆಲವೊಮ್ಮೆ ಅದೆಲ್ಲರಿಗೂ ಸಹ ಗೊತ್ತಿರೋ ವಿಷಯ, ಸಭೆ ಮಹಾಸಭೆ ಇಲ್ಲಾಂದ್ರೆ ಬೇರೆ ಏನಾದ್ರೂ ಕಾರ್ಯಕ್ರಮ ಕರೆಯುವಾಗ ಹಿಂಗೊಂದು ಅರ್ಜೆಂಟ್ ಹಿಂಗೊಂದು ಬೇಲೆ ಬ್ಯುಸಿ ಹೇಳಿ ಪ್ರತಿಯೊಬ್ಬರು ಬ್ಯುಸಿಯಲ್ಲಿ ಇರೋದು. ಆದ್ರೆ ಅವನ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಅವನ ಮನೆಯಲ್ಲಿ ಅದು ಅವರಿಗೇನೆ ಗೊತ್ತಿರೋದು. ಕೆಲಸ ಯಾವಾಗಲೂ ಏನಾದ್ರೂ ಕೇಳಿದ್ರೆ ಕೆಲಸ ಬ್ಯುಸಿ ಹೇಳಿ, ಯಾಕಂದ್ರೆ ಇಂಥ ಮೀಟಿಂಗ್ ಇಲ್ಲಾಂದ್ರೆ ಕೆಲವರು ಮಾತು ಹೇಳಿರ್ಬೋದು, ನಮ್ಮ ಪದಾಧಿಕಾರಿಗಳಿಗೆಲ್ಲ ಸಿಕ್ಕಿರ್ಬೋದು, ನಿಕ್ಲಿದ್ದಾನೆ ಬೇಲೆ ಹೆಜ್ಜೆ ಹೇಳಿ. ನಾಳೆ ಸರಕಾರದಿಂದ ವ್ಯವಸ್ಥೆ ಸಿಕ್ಕುವಾಗ ಅದು ಅವರು ಹೋರಾಟ ಮಾಡಿದ್ದಾರೆ, ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರ ಕ್ಷೇತ್ರದವರ ಇಲ್ಲಾಂದ್ರೆ ವಲಯದ ಪದಾಧಿಕಾರಿಗಳು ಹೋರಾಟ ಮಾಡಿದ್ದಾರೆ ಹೇಳಿ ಅವರಿಗೆ ಹೆಚ್ಚಿಗೆ ಕೊಡುದಿಲ್ಲ. ಅವರ 60 ವರ್ಷ ಮುಗ್ದಿದ್ರೆ ಅವರಿಗೆ ಅದು ಕೂಡ ಏನು ಕೂಡ ಸಿಕ್ಕಿಲ್ಲ. ಏನೋ ಸಿಕ್ಕಿದ್ರೆ 60 ವರ್ಷದ ಒಳಗಿನವರಿಗೆ ಸಿಕ್ಕುದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಂಘಟನೆ ಮುಖ್ಯ ದಿನಗಳಲ್ಲಿ ಏನು ನಾವು ಹೋರಾಟ ಕರೆ ಕೊಟ್ಟಾಗ ಪ್ರತಿಯೊಬ್ಬರ ಸಹಕಾರವನ್ನು ಬೇಡುತ್ತಾ ಈ ಒಂದು ಉಳ್ಳಾಲ ಕ್ಷೇತ್ರ ಸಮಿತಿಯಲ್ಲಿ ಈಗಾಗಲೇ ಹೇಳಿದಾಗೆ ಕಮಿಟಿ ಸದಸ್ಯರ ಪುನರ್ರಚನೆ ಕೂಡ ಆಗ್ಲಿಕ್ಕಿದೆ. ಈ ಒಂದು ಪುನರ್ರಚನೆ ಕೂಡ ಆದಾಗ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ಒಂದು ಸಮಿತಿಯಾಗಿ ಇಡೀ ಉಳ್ಳಾಲ ಕ್ಷೇತ್ರವು ದಕ್ಷಿಣ ಕನ್ನಡದಲ್ಲಿ ಅತಿ ದೊಡ್ಡ ಕ್ಷೇತ್ರವಾಗಿ ಬೆಳಿಬೇಕಂತ ಹಾರೈಸುತ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಉಳ್ಳಾಲ ಕ್ಷೇತ್ರ ಸಮಿತಿ ಎಲ್ಲ ಪದಾಧಿಕಾರಿಗಳು ಹಾಗೂ ಇಲ್ಲಿ ಸೇರಿರುವಂತ ಎಲ್ಲ ಸದಸ್ಯರಿಗೆ ವಂದಿಸುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಕೆ.ಎಸ್.ಟಿ. ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಕ್ಷೇತ್ರದ ಅಧ್ಯಕ್ಷರಾದ ಜಯಲಕ್ಷ್ಮಿ ಕೋಟನ್ರವರೇ, ಅದೇ ರೀತಿ ರಾಜ್ಯ ಸಮಿತಿಯ ಅಧ್ಯಕ್ಷರಾದ ನಾರಾಯಣ ಬಿ ಅವರೇ, ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಕುಮಾರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಲಿಗೋದರ್ ಸುಳ್ಯ ಇವರೇ, ಕೋಶಾಧಿಕಾರಿ ಈಶ್ವರ ಕುಲಾಲ್ ಬಂಟ್ವಾಳ ಇವರೇ, ಹಾಗೂ ಈ ಒಂದು ಉಳ್ಳಾಲ ಕ್ಷೇತ್ರ ಸಮಿತಿಯ ಇಡೀ ರಾಜ್ಯ ಸಮಿತಿಗೆ ಈ ಒಂದು ಸಮಿತಿಯನ್ನು ರಚನೆ ಮಾಡಲು
ಮಾಡಿದಂತಹ ಒಂದು ವಿಶೇಷವಾದ ಅತಿಥಿಗಳು KS ಆನಂದ್ ಇರ್ಬೋದು, ಭಾಸ್ಕರ ಶ್ರೀನಿಧಿ ಅವರು ಇರ್ಬೋದು, ವಸಂತ್ BA ಹಾಗೂ ನಮ್ಮ ಕೃಷ್ಣಪ್ಪಣ್ಣ. ಈ ಒಂದು ಪ್ರತಿನಿಧಿ ಸಮ್ಮೇಳನ ಅಂದ್ರೆ ಇದು ರಾಜ್ಯ ಪ್ರತಿನಿಧಿ ಸಮ್ಮೇಳನ ಹೇಳ್ಬೋದು. ಯಾಕೆಂದ್ರೆ ಇಡೀ ರಾಜ್ಯ ಸಮಿತಿ ಕೂಡ ಇಲ್ಲಿ ಇದೆ. ಉಳ್ಳಾಲ ಕ್ಷೇತ್ರ ಅಂದ್ರೆ ಇಡೀ ರಾಜ್ಯ ಸಮಿತಿಗೆ ಅಧ್ಯಕ್ಷ ಆಗ್ಲಿ ಸ್ಥಾಪಕ ಸದಸ್ಯರೆಲ್ಲರೂ ಕೂಡ ಇರುವಂತಹ ಈ ಒಂದು ಕ್ಷೇತ್ರ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ರಾಜ್ಯದ ಸಂಘಟನಾ ಕಾರ್ಯದರ್ಶಿಯಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, ಸ್ಥಾಪಕ ಜಿಲ್ಲಾ ಅಧ್ಯಕ್ಷರು, ಕೋಶಾಧಿಕಾರು ಇಷ್ಟೆಲ್ಲ ಕೊಟ್ಟಂತಹ ಒಂದು ಜಿಲ್ಲಾ ಸಮಿತಿ ಅಂತ ಹೇಳ್ಬೋದು. ಅಷ್ಟು ಇರುವಂತಹ ಒಂದು ಈ ಉಳ್ಳಾಲ ಕ್ಷೇತ್ರ ನನಗೆ ಯಾವ ರೀತಿ ಮಾತಾಡಲಿಕ್ಕೆ ಸಹ ಅವಕಾಶ ಇಲ್ಲ. ಯಾಕೆಂದ್ರೆ ಇಷ್ಟು ಜನ ಇರುವಂತ ಒಂದು ಕ್ಷೇತ್ರದಲ್ಲಿ ನಾವೊಂದು ಬರೇ ಒಂದು ಪುತ್ತೂರಿಂದ ಅಷ್ಟರಿಂದ ದೂರದಿಂದ ಬಂದು ಒಂದು ಸಣ್ಣ ಒಂದು ವಲಯದಿಂದ ಬಂದವರು. 24 ವರ್ಷಗಳಿಂದ ಹಲವಾರು ಬೇಡಿಕೆಗಳನ್ನು ಇಟ್ಟಂತ ಈ ಒಂದು KSTಯ ತವರು ಮನೆಗೆ ನನಗೆ ಬರ್ಲಿಕ್ಕೆ ಬಹಳ ಖುಷಿ ಆಗ್ತಾ ಉಂಟು. ನಾವು ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟರು, ಯಾವ ಸರ್ಕಾರ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ವಿಫಲವಾಗಿದೆ. ಆದ್ರೆ ಟೈಲರ್ಸ್ ಎನ್ನುವಂತ ಈ ವೃತ್ತಿ ಬಾಂಧವರನ್ನು KST ಯಾವತ್ತೂ ದೂರ ಇಟ್ಟಲಿಲ್ಲ. ಯಾವುದೇ ಒಂದು ಸದಸ್ಯನಿಗೆ ವಲಯದಲ್ಲಿ ಏನೇ ಒಂದು ಅಸೌಖ್ಯ ಆದ್ರೂ ಏನಾದ್ರೂ ಆ ಒಂದು ಮನೆಗೆ ಟೈಲರ್ ಸಂಘ ಕೂಡ ಭೇಟಿ ಆಗ್ತದೆ ಪ್ರತಿ ಒಂದು ವಲಯದಲ್ಲಿ. ಇದು ನಮ್ಮ ಒಂದೊಂದು ಕ್ಷೇತ್ರದಲ್ಲಿ ಹೇಳುವುದಲ್ಲ, ಪ್ರತಿ ಒಂದು ಕ್ಷೇತ್ರದ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತ 60 ವಲಯದಲ್ಲಿ ಕೂಡ ಇದೇ ರೀತಿಯ ಒಂದು ಸಂಘಟನೆ ಬೆಳೀತಾ ಉಂಟು. ಆದ್ರೆ ನಮ್ಮ ದುರದೃಷ್ಟವತ್ತು ನಾವು ಸರ್ಕಾರಕ್ಕೆ ಯಾವುದೇ ಪ್ರತಿಭಟನೆ ಮಾಡಲಿಲ್ಲ. ಯಾಕೆಂದ್ರೆ ಇಷ್ಟ ತನಕ ನಾವು ನಮ್ಮ ಒಂದು ಬೇಡಿಕೆಗಳನ್ನು ಮಾತ್ರ ಕೇಳಿದ್ದು, ಯಾವುದೇ ಸರ್ಕಾರ ವಿರುದ್ಧ ನಾವು ಇಷ್ಟ ತನಕ ಪ್ರತಿಭಟನೆ ಮಾಡಲಿಲ್ಲ. ಅದೇ ನಮ್ಮ ಒಂದು ಈ ಒಂದು ಇಂಥ ಸ್ಥಿತಿಗೆ ಕಾರಣ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಒಂದೊಂದು ಸರ್ಕಾರ ಬಂದ್ರೆ ಆ ಸರ್ಕಾರದ ಒಂದು ಏನು ಇದು ನಮ್ಮ ಸರ್ಕಾರ, ನಾವು ಆ ರೀತಿಯಲ್ಲಿ ಹೋಗ್ತಿದ್ದೇವೆ ಇಷ್ಟ ತನಕ. ಹೆಂಗನ ಸರ್ಕಾರ ಉಂಟು ಮಾರೆ, ನಮ್ಮ ಜಾಸ್ತಿ ಪ್ರತಿಭಟನೆ ಮಾಡ್ತಾರೆ ಅಬ್ಜಿ. ಆದ್ರೆ 24 ವರ್ಷಗಳಿಂದ ಎಲ್ಲ ಸರ್ಕಾರ ನಾವು ನೋಡಿದೆವು. ಆದ್ರೆ ಯಾವುದೇ ಒಂದು ನಮ್ಗೆ ಈಡೇರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈ ಮೊನ್ನೆ ಒಂದು ನಮ್ಮ ಈ ಒಂದು ಅಧ್ಯಕ್ಷರು ಜಯಲಕ್ಷ್ಮಿ ಕೋಟೆಯನ್ನು ಮೊನ್ನೆ ನಮ್ಮ ಜಿಲ್ಲಾ ಸಮಿತಿಯ ಸಭೆಯಲ್ಲಿ ಹೇಳಿದ್ರು, ಹಲವಾರು ವರ್ಷಗಳಿಂದ ಇರುವಂತಹ ಒಂದು ಸ್ಮಾರ್ಟ್ ಕಾರ್ಡ್ ಇದನ್ನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಸುಮಾರು ಮಾತಾಡಿದ್ರು ಮೊನ್ನೆ. ಆದ್ರೆ ನಾನೊಂದು ವಿಷಯ ಹೇಳ್ತೇನೆ, ನಮ್ಮ ಸಂಘಟನೆಯಲ್ಲಿ ಯಾವ ರೀತಿಯ ಕೆಲಸ ಆಗ್ಬೇಕಾ ಅದೆಲ್ಲ ನಾವು ಯಾವುದೇ ಒಂದು ಹಣ ತಗೊಂಡಲ್ಲ, ನಮ್ಮ ಕೈಯಿಂದ ಸ್ವಂತ ಖರ್ಚು ಮಾಡಿಕೊಂಡು ನಾವು ಈ ಒಂದು ಕೆಲಸವನ್ನು ಮಾಡ್ತಿದ್ದೇವೆ. ಆದ್ರೆ ಸರ್ಕಾರದಿಂದ ಕೊಡುವಂತ ಸ್ಮಾರ್ಟ್ ಕಾರ್ಡ್, ಈಗ ನನಗೆ ಕೂಡ ಸ್ಮಾರ್ಟ್ ಕಾರ್ಡ್ ಬಂದಿದೆ, ನನ್ನ ಹೆಸರೆಲ್ಲ ಸರಿ ಉಂಟು. ಆದ್ರೆ ನಾವೀಗ ಅಲ್ಲಿ ನಮ್ಮ ಇದರಲ್ಲಿ ನೋಡುವಾಗ ಎಲ್ಲ ನೋ ಅಂತ ಬರ್ತಾ ಉಂಟು, ಕಾರ್ಡ್ ಮಾತ್ರ ಉಂಟು ನನಗೆ. ಸುಮಾರು ನಮ್ಮ ಕೊರೋನಾದ ಸಮಯದಲ್ಲಿ ಎಲ್ಲ ಸ್ಮಾರ್ಟ್ ಕಾರ್ಡ್ ಬಂದಂತದನ್ನು ನಮ್ಮ ಆಗ ಜಿಲ್ಲಾಧ್ಯಕ್ಷರಾಗಿದ್ದಂತ ಪ್ರಜ್ವಲ್ ಹೇಳಿದ್ರು, ಅದನ್ನೆಲ್ಲ ಒಮ್ಮೆ ನಾವು ಸರಿ ಮಾಡಿ ಸೆಟ್ ಮಾಡಿ ಕೊಡುವ ಅಂತ ಹೇಳಿ. ಆ ಸಮಯದಲ್ಲಿ 5 ಗಂಟೆಗೆ ಫುಲ್ ಬಂದ್ ಆಗ್ತಿತ್ತು. ನಾನು ಬೆಳಿಗ್ಗೆ 8 ಪುತ್ತೂರಿಂದ ಹೊರಟು ಇಲ್ಲಿ ಬಂದು ಎಲ್ಲವನ್ನು ನೋಡುವಾಗ ಎಲ್ಲದಲ್ಲಿ ಅರ್ಧ ಬರ್ಧ ಆಗಿದೆ. ಪುಣ್ಯಕ್ಕೆ ಅವತ್ತೆಯನ್ನ ಟೈಲರ್ಸ್ ಕಟ್ಟಿಂಗ್ ಕ್ಲಾಸ್ ಆಗ್ತಿದ್ದ ಕೆಲವು ಹುಡುಗಿಯರಿದ್ರು, ಅವರ ಮುಖಾಂತರ ಎಲ್ಲ ಫಿಲ್ಅಪ್ ಎಲ್ಲ ಮಾಡುವಾಗ 4:45 ಆಗಿದೆ. ಆ ನಂತರ ಅದನ್ನೆಲ್ಲ ಫಿಲ್ಅಪ್ ಮಾಡಿ ಕೊಟ್ಟು ನನಗೆ ಟೈಲರ್ ಭವನದಿಂದ ಸ್ಟೇಟ್ ಬ್ಯಾಂಕ್ಗೆ ಹೋಗ್ಲಿಕ್ಕೆ ಸಮೇತ ಬಸ್ ಇರಲಿಲ್ಲ. ಅಲ್ಲಿ ನಮ್ಮ ಜಿಲ್ಲಾ ಸದಸ್ಯರಾದ ಚಂದ್ರಕಾಂತ್ ಅವರು ಬೈಕಲ್ಲಿ ನನ್ನನ್ನು ಕರ್ಕೊಂಡು ಹೋದದ್ದು. ಆ ಸಮಯದಲ್ಲಿ ಒಂದು ಬಸ್ಸಲ್ಲಿ 30 ಜನರಿಗೆ ಮಾತ್ರ ಅವಕಾಶ. ಅಲ್ಲಿ ಮುಟ್ಟುವಾಗ ಪುತ್ತೂರಿನ ಬಸ್ ಹೋಗಿ ಆಗಿದೆ. BC ರೋಡಿಗೆ ಒಂದು ಬಸ್ ಇತ್ತು, ನಾನು 28ನೇ ಜನ, ಅಲ್ಲಿ 30 ನಾನು ಕೂಡ ಬಾಕಿ ಆಗಿಬಿತ್ತು. ನನಗಂದ್ರೆ ಆ ಸಮಯದಲ್ಲಿ ಏನು ಮಾಡ್ಬೇಕಂತ, ಯಾಕಂದ್ರೆ ಬೆಳಿಗ್ಗೆ ನಾವು ಇದೇ ಒತ್ತಡದಲ್ಲಿ ಇದ್ದೆವು. ಕೆಲವು ಬೆಳ್ತಂಗಡಿಂದ ಕೆಲವು ಬಂದಿತ್ತು, ಏನಿಲ್ಲ ಅವರಿಗೆ ಫೋನ್ ಮಾಡಿದ್ರೆ ಫೋನು ಬೇರೆ ಬೇರೆ ನಂಬರ್ ಬರ್ತಾ ಇತ್ತು. ಕೊನೆಗೆ ನಾನು BC ರೋಡ್ವರೆಗೆ ಬಂತು. ಆದ್ರೆ BC ರೋಡಿಂದ ಏನು ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಸುರೇಶ್ ಆಲಿಯನ್ ಅವ್ರದ್ದು ಹೇಳಿದೆ, ಸುರೇಶ್ ಅಣ್ಣ ಈಗ ಇಂಚೆಂಚ ಬಸ್ BC ರೋಡ್ ಮುಟ್ಟ ಮಾತ್ರ ಪುಣೆ ದಾದಾನ್ ಕೊಡು ತೂಲೆ ಬತ್ತು ತೂಲೆ ಬೊಕ್ಕ ದಾದಾನಿಗೆ ಫೋನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಅವರಿಗೆ ಫೋನ್ ಮಾಡಿದ್ರೆ ಅವರು ನನ್ನನ್ನು ಪುತ್ತೂರವರೆಗೆ ಬಿಡಬೇಕು. ಕೊನೆಯದಾಗಿ ನಮ್ಮ ಪುತ್ತೂರಿನ ನಾನು ಒಬ್ಬರ ಬ್ಲೌಸ್ ಹೊಲಿತಿದ್ದವರ ಹೆಂಗಸಿನ ಗಂಡ, ನಾನಂದ್ರೆ ಅಂಗಡಿಯನ್ನು ಗ್ಲಾಸ್ ಲಾಕ್ ಮಾಡಿ ಮಾತ್ರ ಬಂದದ್ದು. 7 ಗಂಟೆಗೆ ಫುಲ್ ಕ್ಲೋಸ್ ಮಾಡಬೇಕು. ಅವರು ಬ್ಲೌಸ್ ಅನ್ನು ಕೊಡ್ಲಿಕ್ಕೆ ಬಂದದ್ದು, ನಾನು ಅಲ್ಲಿ ಅಂಗಡಿಯಲ್ಲಿ ಇಲ್ಲ.
ನಾನು ಹೇಳಿ ಈಗ ನಾನು ಬಾಕಿ ಆಗಿದ್ದೇನೆ ಅಂತ, ನೀವು ಅಲ್ಲೇ ಇರಿ, ನಾನು ನಿಮ್ಮ ಕಾರ್ ಇಟ್ಕೊಂಡು ಬರ್ತೇನೆ ಅಂತ ಹೇಳಿ ಅವರಿಗೆ ನಾನು 500 ರೂಪಾಯಿ, ಅವ್ರು ತಗೊಳ್ಳಿಲ್ಲ, 500 ರೂಪಾಯಿ ಹಣ ಕೊಟ್ಟು ಪುತ್ತೂರಿಗೆ ಮುಟ್ಟಿದ್ದು 8 ಗಂಟೆಗೆ. ಅವರ ಹತ್ರವೇ ಶಟ್ಟರ್ ಬಾಗಿಲು, ಇಲ್ಲಾರೆ ಪೊಲೀಸ್ ಬಂದು ನಮ್ಮನ್ನು ಓಡಿಸ್ತಾರೆ. ಅವರು ಶಟ್ಟರ್ ಬಾಗಿಲು ಹಾಕಿ ನಂತರ ನಾವು ಹೋಗಿ ಅಂಗಡಿ ವಾಪಸ್ ಓಪನ್ ಮಾಡಿ ಎಲ್ಲ ಒಳಗಿಟ್ಟು ವಾಪಸ್ ಬೀಗ ಹಾಕಿ ಬಂದದ್ದು. ಅಂತ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಿದ್ರು. ಈ ಸರ್ಕಾರ ಕೊಡೋದ್ರೆ ನಾವು ನೋಡಿ, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೆ ಕೂಡ ಸ್ಮಾರ್ಟ್ ಕಾರ್ಡ್ ಬಂದಿದೆ, ಅವರು ಟೈಲರ್ ಅಂತ ಬರಲಿಲ್ಲ, ಚಿಂದಿ ಅವರು ಈಗ ಕೂಡ ಚಿಂದಿ ಆಗಿವರೆ. ಅದನ್ನು ಕೂಡ ಸರಿಯಾದ ಮಾಡ್ಲಿಕ್ಕೆ ಆಗದಿದ್ದ ಸರ್ಕಾರ ನಾವು ಯಾವ ರೀತಿಯಲ್ಲಿ ಅದನ್ನು ಮುಂದುವರಿಸಬಹುದು? ಈಗ ಇಷ್ಟ ತನಕ ಕಾರ್ಡ್ ಬಂದಂತ ಪ್ರತಿಯೊಬ್ಬರೇ ಕೂಡ ಇನ್ನೂ ಕೂಡ ಅದು ಸರಿಯಾಗ್ಲಿಲ್ಲ. ಈಗ ನನ್ನದೇ ಕಾರ್ಡ್ ಕೂಡ ಉಂಟು ರೆಡಿ, ಆದ್ರೆ ನನ್ನದ್ರಲ್ಲಿ ಯಾವುದೇ ಒಂದು ಆಧಾರ್ ಕಾರ್ಡು ಈಗ ಮೊನ್ನೆ ಇವರು ನಮ್ಮ ಈಶ್ವರ್ ಕುಲ್ಲಲ್ಲಿ ಹುಡುಕಿದ್ರೆಲ್ಲ, ಬೆಳ್ತಂಗಡಿಯಲ್ಲಿ ಕೂಡ ಕೆಲವು ಜನ ಕೇಳಿದ್ರು, ಅವರೆಲ್ಲರನ್ನು ನಾವು ಆ್ಯಪಲ್ಲಿ ಹಾಕಿ ನೋಡಿದೆವು, ಯಾವುದಿಲ್ಲ, ಯಾವ್ದಾದ್ರು ಒಂದು ಮಾತ್ರ ಪ್ರೂಫ್ ಉಂಟು, ಮತ್ತೆಲ್ಲ ನೋ ಬರ್ತಾ ಉಂಟು. ಹಾಗಿರುವಾಗ ನಮ್ಗೆ ಕಾರ್ಮಿಕ ಇಲಾಖೆ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ನಾವು ನಮ್ಮ ವಲಯದಿಂದ ಯಾವುದೇ ಒಂದು ಉಗ್ರವಾದ ಹೋರಾಟ, ಇನ್ನು ನಿಜವಾಗಿ ನಾವು ಯಾವುದೇ ಹೋರಾಟ ಮಾಡಿದ್ರು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಇನ್ನು ಕೇಳಿದ್ರೆ ನಿಕ್ಲಿಗೆ ಎಂಚಿನ ಕೂಡ ಮಾರ ಪಂಜನಕ್ಲೆ 2000 ರೂಪಾಯಿ ಬಸ್ ಫ್ರೀ ಅಂತೇಳಿ ಇನ್ನು ಮುಂದೆ ಅದೇ ರೀತಿ ಹೋಗ್ತದೆ. ಈಗ ನಮ್ಗೆ ಈ ಒಂದು ವಾರದಲ್ಲಿ ಇದು 4ನೇ ಕಾರ್ಯಕ್ರಮ, ಬೆನ್ನು ಮೊನ್ನೆ ಆದಿತ್ಯವಾರ ಬೆಳ್ತಂಗಡಿಯಲ್ಲಿತ್ತು. ಕಳೆದ ಮಂಗಳವಾರ, ಇದು ಬುಧವಾರ ನಮ್ಮ ಸುಳ್ಯದ ಒಂದು ಸಣ್ಣ ಗ್ರಾಮ ಅಂತ ಹೇಳ್ಬಾರ್ದು, ಗುತ್ತಿಗಾರ ವಲಯ, ಆ ವಲಯದಲ್ಲಿ ನಮ್ಮ ಮಂಗಳೂರಲ್ಲಿ ನಡೆಯುವಂತಹ ಆಟದ ಕೂಟ, ನಾನಂದ್ರೆ ಆ ಗ್ರೂಪ್ ಅಲ್ಲಿ ಇದ್ದೇನೆ. ಆ ಎಲ್ಲ ಕಾರ್ಯಕ್ರಮ ಅನ್ನೋ ವಿಷಯ ನಾವು ಅಲ್ಲಿ ಗ್ರೂಪ್ ಅಲ್ಲಿ ಹಾಕ್ತಿದ್ದೆವು. ಆಮೇಲೆ ನಿನ್ನೆ ಬೆಳ್ತಂಗಡಿಯಲ್ಲಿ ಅದೊಂದು ಆ ಕಾರ್ಯಕ್ರಮದಲ್ಲಿ ಹಾಕ್ತಿದ್ದೆವು. ಅದನ್ನೆಲ್ಲ ನೋಡಿ ಅಲ್ಲಿ ವಲಯದವರು ನಾವು ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡುವ ಅಂತೇಳಿ ಬರೇ ಒಂದು 10 ದಿನದಲ್ಲಿ ಸುಮಾರು ಒಂದು 60 ಜನ ಇರುವುದಲ್ಲಿ, ಹಾಗೆ ಎಲ್ಲರೂ ಸೇರಿ ಅವರಿಗೆ ನಾವು ಕೂಡ ಸ್ವಲ್ಪ ಉತ್ತೇಜನ ಕೊಟ್ಟು ಮೊನ್ನೆ ಮಾಡಿದೆವು. ಸುಮಾರು 180 ಜನ ಸೇರಿದ್ದಾರೆ. ಯಾಕೆಂದ್ರೆ ನಾವು ಪ್ರತಿಯೊಂದು ವಲಯದಲ್ಲಿ, ಈಗ ನಮ್ಮ ಪ್ರಜ್ವಲ್ ಹೇಳಿದಾಗೆ ಬೇರೆ ಬೇರೆ ಟೂರ್ ಆಗಲಿ, ಬೇರೆ ಬೇರೆ ಕಾರ್ಯಕ್ರಮ ನಾವು ವಲಯ ಮಟ್ಟದಲ್ಲಿ ಮಾಡಿದ್ರೆ ಟೈಲರ್ ಸಂಘಟನೆಗೆ ಬರದವ ಕೂಡ ಸ್ವಲ್ಪ ಇಂಚಿನೊಂದು ತೂಕ ಅಂತೇಳಿ ಬರ್ತಾರೆ. ನಾವು ಬರೀ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಮಾಡಿದ್ರೆ ಏನು ಪ್ರಯೋಜನ, ಬರೋದು ಯಾರು ಅದರ ಮೆಂಬರ್ಸ್ಗಳು ಮಾತ್ರ. ಈ ವಲಯ ಮಟ್ಟದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ರೆ ಈ ಸಂಘಟನೆಗೆ ಅದೊಂದು ಬಲ ಬರ್ತದೆ. ಆದ್ರೆ ಬೇರೆ ಏನು ನಾನು ಹೇಳುದಿಲ್ಲ. ಯಾಕೆ ನಾನು ಹೇಳಿದಾಗೆ ಈ ಒಂದು KST ತವರು ಊರಿಗೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೃತ್ತಿ ಬಂದವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಜೈ KST. ವಂದನೆಗಳು ಜಿಲ್ಲಾಧ್ಯಕ್ಷರಾದ ಜಯಂತ್ ಉರ್ಲಾಂಡಿ ಅವರಿಗೆ. ಇದೀಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಲಿಗೋದರ ಆಚಾರ್ಯರವರು 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ಬೇಕು. ಅಧಿಕಾರಿಗಳಾದ ಈಶ್ವರ್ ಕುಲ್ಲರ್ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಉಳ್ಳಲ ಕ್ಷೇತ್ರ ಸಮಿತಿದ ಇನಿತ ಪ್ರತಿನಿಧಿದ ಸಭೆಗೆ ಸಭೆತ ಅಧ್ಯಕ್ಷತೆಯನ್ನು ವಹಿಸೋದಂಚಿನ ಅಧ್ಯಕ್ಷರೇ, ಅಂಚನೆ ರಾಜ್ಯಾಧ್ಯಕ್ಷರೇ, ರಾಜ್ಯದ ಪ್ರಧಾನ ಕಾರ್ಯದರ್ಶಿಲೆ, ಅಂಚನೆ ಜಿಲ್ಲದ ಪ್ರಧಾನ ಅಧ್ಯಕ್ಷರೇ, ಜಿಲ್ಲದ ಪ್ರಧಾನ ಕಾರ್ಯದರ್ಶಿಲೆ, ಅಂಚನೆ ನಮ್ಮ ಟೈಲರ್ ಅಸೋಸಿಯೇಷನ್ ಉಂಡುವಂತಿನ ಮಾತ ಪ್ರತಿನಿಧಿನಕ್ಲೆ, ಅಂಚನೆ ನಮ್ಮ ಟೈಲರ್ ಅಸೋಸಿಯೇಷನ್ ವಲಯ ಸಮಿತಿದ ಪದಾಧಿಕಾರಿನಕ್ಲೆ, ಅಂಚನೆ ವಲಯದ ಮಾತ ಕ್ಷೇತ್ರ ಸಮಿತಿದ ಸದಸ್ಯರೇ ಮಾತರೆಗಳೆಲ್ಲ ಎನ್ನ ವಂದನೆಗಳು. ಪನ್ಪುಣದ ವಿಶೇಷಜ್ಜಿ ಇತ್ತ ಪನ್ಪುಣನ ಪೂರ ಪಂಡೆರು ಉಳ್ಳಲ ಕ್ಷೇತ್ರದ ಬಾರಿ ಒಂಜಿ ಪೊರ್ಲು ನಡತುಂಟುಂಡು ದುಂಬುಲ ನನ್ನೆಲ್ಲ ನಡಪುಣ ಅನ್ಪುಣ ನಂಬಿಕೆ ಉಂಡು. ದಾಯ ಪಂಡದನ ಮುಲ್ಪ ಉಪ್ಪುಣ್ಣೆ ಪೂರ ಮಲ್ಲ ಮಲ್ಲ ಸೃಷ್ಟಿಕರ್ತನಕಲು ಉಳ್ಳೇರು ಒರಿಯರ್ದೊರಿ. ಈ ಟೈಲರ್ ಅಸೋಸಿಯೇಷನ್ ಸೃಷ್ಟಿಕರ್ತನಕಲೆ ಮೂಲ ಉಪ್ಪುನಗ ದಾಲ ತೊಂದರೆ ಜಂದೆ ದುಮಾಡಬು. ಅಂಚನೆ ಸ್ಮಾರ್ಟ್ ಕಾರ್ಡ್ದ ಬಗ್ಗೆ ಪಂಡೇರು. ಸ್ಮಾರ್ಟ್ ಕಾರ್ಡ್ದ ಒಂಜಿ ಆ್ಯಪ್ ಉಂಡು. ಆ್ಯಪ್ ಉಂಡು ನನ್ನ ಒಂಜಿ ಖಾಲಿ ಒಂಜಿ ಲಿಂಕ್ ಉಂಡು. ಆ ಲಿಂಕ್ಡ್ಗೆ ಪೋದು ನಮ್ಮ ಇನ್ನು ಫಿಲ್ಲಪ್ ಅನ್ಪರಪ್ಪು ನಂಗೆ ಓಡ್ತಾನ ಆಪ್ಷನ್ ಪೂರ ಇಟ್ಟು ಉಂಡು. ಜಿಲ್ಲೆವು, ಕ್ಷೇತ್ರವು, ಊರು, ಅಡ್ರೆಸ್ಸು, ಐಡ್ದಕ್ಕ ಫೋನ್ ನಂಬರ್, ಆಧಾರ್ ನಂಬರ್, ಬ್ಯಾಂಕ್ದ ಪಾಸ್ಬುಕ್ದ ನಂಬರ್, ಬ್ಯಾಂಕ್ದ ಬ್ಯಾಂಕ್ ಐಡ್ದಕ್ಕ 4-5 ಫೋಟ ಎರಡು. ಒಂಜಿ ನಮ್ಮ ಫೋಟ, ಆಧಾರ್ ಕಾರ್ಡ್ದ ಫೋಟ, ರೇಷನ್ ಕಾರ್ಡ್ದ ಫೋಟ, ಬಕ್ಕೊಂಜಿ ರೇಷನ್ ಕಾರ್ಡ್, ಪಾನ್ ಕಾರ್ಡ್ ಇಜ್ಜಿ ನಮ್ಮ
ಸ್ಕೂಲ್ ಸರ್ಟಿಫಿಕೇಟ್ದ ಈತ ಪೊಟ್ಟಗೆತ್ತದ್ದು ಇದು ನಮ್ಮ ಈ ಫಾರ್ಮ್ ಫಿಲ್ಲಪ್ ಮಂತಂಡ ಆಟೋಮೆಟಿಕ್ ನಂಗೆ ಅನ್ಪರ ಒಂಜಿ 10 ಮಿನಿಟ್ 15 ಮಿನಿಟ್ ಆ ಫಾರ್ಮ್ ನಂಗೆ ಫಿಲ್ಲಪ್ ಅನ್ಪರ ಒಂಜಿ ಸಮಯ ನಮ್ಮ ಫಾರ್ಮ್ ದಾಲ ಮಿಸ್ಟೇಕ್ ಉಂಡು ನಮ್ಮ ಇಟ್ಟು ಎಜ್ಜಿದಲ್ಲ ಅಂಚಿನ ಟೈಮ್ ನಮ್ಮ ಅಕ್ಲೆಗ್ ಕಾರ್ಮಿಕ ಇಲಾಖೆ ಉಂಡು ಆಡೆ ನಮ್ಮ ಫಾರ್ಮ್ ಕೊರ್ನು ನನ್ನ ಅಕ್ಲೆ ಫಿಲ್ಲಪ್ ಮಂತ್ ಕೊರ್ಪೇರು ನಮ್ಮ ಓ ಕಮ್ಮಿ ಉಂಡು అయినాక ఫిల్లప్ అందు అత్తన నమ్మ మన్పునే టెన్షన్ తప్పండు అవి సరి ఆయి ఆ టైం కూడా అక్కలు నాకు కాల్ అనిపోయారు ఆ కాల్ ನಮ್ಮ దత్తుందండ అక్కడ పనిపేరు ఇంచిన నికల్ నైట్ కమ్మి ఉండు ఇంకో వాట్సాప్ మన ప్లేన్ ನಮ್ಮ ಆ ನಂಬರ್ಗೆ ನಮ್ಮ ಎಂಜಿನ ಕಮ್ಮಿ ಉಂಡು ಆಧಾರ್ ಕಾರ್ಡ ರೇಷನ್ ಕಾರ್ಡ ವಾಟರ್ ಐಡಿ ಫೋಟೋನ ಅವು ಅತ್ತ ನನ್ನ ನಮ್ಮ ಒಂದು ಸ್ಕೂಲ್ದ ಸರ್ಟಿಫಿಕೇಟ್ ಈತೇನೆ ನಮ್ಮ ಅಕ್ಲೆಗೆ ಕೇನ್ನಾಗ ಕೊರೋನಾ ದಂಡ ಐಟು వాళ్ళొంజి కమ్మి ఇస్తుందండ బొక్కదల మల్ల సంగతిజ్జి ఆండ ఈ స్మార్ట్ కార్డ్ బత్తనే ನಂಗೆ ದುಂಬುದ ಸಿದ್ದರಾಮಯ್ಯನ ಸರ್ಕಾರ ಒಪ್ಪುನಗ ಬತ್ತನ ಆಂಡ ಇನ್ನು ಆ ಟೈಮ್ ಬಿಡುಗಡೆ ಬಂದಿಜ್ಜೇರು ನಂಗೆ ಒಂಜಿ ಇತ್ತದ ಮುಖ್ಯಮಂತ್ರಿയുടെ ಪಾತ್ರ ನಂಚಿನ ಅವಕಾಶ ಉಂಡು ಇರು 500 ಸಾವಿರ ದುಂಬು ನಂಗೆ ಆ ಸ್ಮಾರ್ಟ್ ಕಾರ್ಡ್ನ ಕೊಡ್ತಾರೆ ಐಟು ಬೊಕ್ಕ ಬತ್ತನ ಸರ್ಕಾರ ಐತ ಐನು ಮುಟ್ಟುದು ತೂತುಜಿ ಅಂಚಾದ ಈ ಸ್ಮಾರ್ಟ್ ಕಾರ್ಡ್ ಎಂಕ್ಲೆಗ್ ದಾದಾಲ್ ಒಂಜಿ ಕೋಡು ಅನ್ಪುಣ ಬೇಡಿಕೆನು ನಂಗೆ ಮುಖ್ಯಮಂತ್ರಿನ ಮೆತ್ತ ದಿವಲಿ ರಾಜ್ಯ ಸಮಿತಿ ದಕ್ಕಲು ಉಲ್ಲೇರು ಅಕ್ಲು ನೆತ್ತ ಬಗ್ಗೆ ಮುಖ್ಯಮಂತ್ರಿಗೆ ಮನವರಿಕೆ ಮಂತದ್ದು ನಂಕದಲ್ಲ ದತ್ತು ಕೊರ್ಪು ನಂಚಿನ ಯೋಜನೆ ಉಪ್ಪು ಇತ್ತು ಪಂಡೊಂದು ಎನ್ನೆರಡು ಪಾತ್ರ ಮುಗಿಪೆ ಜೈ ಕೆ ಎಸ್ ವೇದಿಕೆ ಬಂದಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಲಿಗೋದರ್ ಅವರು ಮಾತಾಡಲಿದ್ದಾರೆ. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಇನಿ ನಮ್ಮ ಉಳ್ಳಾಲ ಕ್ಷೇತ್ರದ ಒಂಜಿ ಜನ ಪ್ರತಿನಿಧಿ ಸಭೆಯಿಂದ ಆಯೋಜನೆ ಮಾಡ್ತಾರೆ. ಮೂಲು ಈ ಒಂಜಿ ಕಾರ್ಯಕ್ರಮಗೂ ಎಂಕಲ ಬರಿಯರೊಂಜಿ ಭಾರಿ ಖುಷಿ ಆಗುಂಟು ಎಕಡೆ ಎಂತನೇ ಪನ್ಲೆಕೊನೆ ನಮ್ಮ ತವರಿ ಇಲ್ಲಡಿಗೆ ಬತ್ತಲೆಕೊನೆ ಅಂದರು ಅಂಚನೆ ಒಂದು ಹಬ್ಬಕ್ಕರಾಂಜ ಈ ಊರುಡು ಪುಟ್ಟದು ಬಲುತ್ತಿನಂಚಿನ ನಮ್ಮ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಇನಿ ಕರ್ನಾಟಕ ರಾಜ್ಯದಂತ ವಿಸ್ತರಣೆ ಆದ ಭಾರಿ ಒಂಜಿ ಗಟ್ಟಿ ಮುಟ್ಟದ ಸಂಘಟನೆ ಎಂದು ಬಂದಿದೆ. ನಮ್ಮ ಸಂಘಟನೆ ಬಂದ ರಾಜ್ಯ ದೆಟ್ಟೆ ನಂಬರ್ ಒಂಜಿ ಕೃಷಿ ಕಾರ್ಮಿಕರ ಸಂಘಟನೆ, ಎರಡನೇದು ನಮ್ಮ ಟೈಲರ್ ಸಂಘಟನೆ. ಅಂಚನೆ ಒಂದು ಪಾತೇರಿಯರು ಏನು ಬೇತದಲ್ಲ ಪಾತೇರ ವಿಶೇಷ ತಾಲೆದ್ದಿ ನಮ್ಮ ರಾಜ್ಯ ಸಮಿತಿಗಳು ಜಿಲ್ಲಾ ಸಮಿತಿಗಳು ಪೂರ ಪಾತೇರ್ದ ಅಂದು ಅಂಚನೆ ಒಂಜಿ ಮುಲ್ಪ ಒಂಜಿ ಎಲ್ಲಿ ಒಂಜಿ ಜವಾಬ್ದಾರಿ ಕೆಲಸ ಕೊಡ್ತೀರಿ. ಉಳ್ಳಾಲ ಕ್ಷೇತ್ರ ಒಂಜಿ ಸಮಿತಿ ಪುನರ್ರಚನೆ ಆವಡು ಅಂಚನೆ ಒಂಜಿ ಲಿಸ್ಟ್ ಕೊಡ್ತೀರಿ. ಆ ಎಷ್ಟು ಪುದಾರ ಎತ್ತನಕ್ಲ ಪುರ ಎತ್ತು ಪಂಪೆ ಮಾತೇರ್ಲ ವೇದಿಕೆದ ಈ ಸೈಡ್ಗೆ ಬರಡು. ಸೋಮೇಶ್ವರ ವಲಯ ರಮೇಶ್ ಮಾಡೂರು, ಗಂಗಾಧರ ಮಾಡೂರು, ಪದ್ಮನಾಭ ಪೀಲರ್, ಗುಲಾಬಿ, ಶಾಲಿನಿ ಕುಂಪಲ. ಅಂಚನೆ ಕೊನಾಜೆ ವಲಯದ್ದು ಶ್ಯಾಮಲ, ಚಂಚಲಾಕ್ಷಿ, ಚೈತ್ರ, ತ್ರಿವೇಣಿ, ಪುಷ್ಪರಾಜ್. ಕಿನ್ಯ ತಲಪಾಡಿ ವಲಯದ್ದು ಸದಾಶಿವ, ಜಯಮಾಲ, ವೀಣಾ, ಬಶೀರ್, ವೇದಾವತಿ. ಪಜೀರ್ ವಲಯದ್ದು ಸುಜಾತ ಭಂಡಾರಿ, ಜನಾರ್ದನ ಅಂಚನ್, ನಾರಾಯಣ ಬೀಜಗುರಿ, ರೇಖಾ ಪಾವೂರು, ಪ್ರಕಾಶ್ ಪಾವೂರು. ಮುಡಿಪು ವಲಯದ್ದು ರಮೇಶ್ ಮಾರ್ಲಾ, ನಾರಾಯಣ ಸ್ವಾಮಿ, ಮುರ್ಷಿದ್, ಆಶಾಲತಾ, ಗಣ್ಯಶ್ರೀ. ಉಳ್ಳಾಲ ಕ್ಷೇತ್ರಕ್ಕೂ 7 ವಲಯದ್ದು ಒಂಜೊಂಜಿ ವಲಯದ್ದು 5 ಅಂತ ಲೆಕ್ಕ ನಂಗೆ ಕ್ಷೇತ್ರ ಸಮಿತಿಗೆ ಕೊಡ್ತೀರಿ. ಐತೆ ಪ್ರಥಮವಾದ ಒಂದು ಅಧ್ಯಕ್ಷರೇನ ಏರ ಒಂದು ನಿಕ್ಕಲೆ ಸೂಚನೆ ಮಲ್ಪಡು ಒರೇ ಅನುಮೋದನೆ ಮಲ್ಪಡು ನಿಕ್ಕಲೆ ಈ 35 ಜನಟ್ಟು. ಅಧ್ಯಕ್ಷರಾಗಿ ದೇವದಾಸ್, ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಾಗಿ ಜನಾರ್ದನ್ ಹಾಗೂ
ಕೋಶಾಧಿಕಾರಿಯಾಗಿ ಚಂಚಲಾಕ್ಷಿ ಅವರಿಗೆ ಎಲ್ಲ ಉಳ್ಳಾಲ ಕ್ಷೇತ್ರದ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಕ್ಕಾ ಜಿಲ್ಲಾ ಸಮಿತಿಯ ಮಹಾಸಭೆಯು 3/9/23 ಭಾನುವಾರ ಬೆಳಗ್ಗೆ 11:30ಕ್ಕೆ ಟೈಲ್ಸ್ ಭವನ ಮಂಗಳೂರು ಇಲ್ಲಿ ನಡೆಯಲಿರುವುದು. ಆದ್ದರಿಂದ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಉಳ್ಳಾಲ ಆಶಯ ಸಮಿತಿ ಇನ್ನಿತ ಸಭೆಟ್ ತುಡು ಮಾತಾಡ ಅಧ್ಯಕ್ಷ ಅದು ಆಯ್ಕೆ ಬಂದಾರೆ. ನಿಜವಾದ ಇನಿ ಬನ್ನ ಖುಷಿದಿತ್ತೆ ಬನ್ನ ರಡ್ನೇ ಅವಧಿ ಆನು ನನ್ನ ಈ ಸರ್ತಿ ಜವಾಬ್ದಾರಿ ಮುಗಿಯುಂಡು ಬನ್ನ ಉದ್ದೇಶ ಎತ್ತಿನ ನಾನು ಅದು ಮುಗಿಯುಂಡು ಅದು ಕೂಡ ಜವಾಬ್ದಾರಿ ಜಾಸ್ತಿ ಅಲ್ಲ ಕೂಡ ಅಂತಾನೆ ಇವಾಗ ಈಟ್ನೆಟ ಎಂಕ್ಲೆಗೆ ಕೆಲಸ ಬರಲ್ಲ ಬಿಡಿಸ ಅದು ಅಧ್ಯಕ್ಷ ಜಯಲಕ್ಷ್ಮಿ ಕೊಟ್ಟೆ ನಿಂತರು ಐದು ಮರಪಡಿ ಬಂದ ಯಾನುಲ ಇತ್ತು ಬೇಲಂತರ ಕಾರಣ ಬಂದ ಅಧ್ಯಕ್ಷರು ಆರು ಒಟ್ಟಿಗೆ ಸಪೋರ್ಟ್ ಆದಿತ್ಯ ಅವರ ಇಂಕ್ಲ ಇತ್ತು ಪತನ ಕದೇಶ ಅದು ಬೇಲನ್ ಬರಲ್ಲ ಅಂದು ಅಂಚನೆ ಮಾತೆಲ್ಲ ಸಹಕಾರ ಕೊಡ್ತಾರೆ. ನನ್ನ ದುಮ್ಮದ ಅವಧಿಗಳು ಅಂಚನೆ ಮಾತೆಲ್ಲ ಸಹಕಾರ ಕೊಡು ಮಾತು ಒಳ್ಳೆದಾಗಲಿದ್ದೆ ಅಧ್ಯಕ್ಷ ಮಂತ್ರಿ ಬರ್ತದ ಕೈ ಕೊಡಿಯರು ಅಂಚೆ ನನ್ನ ಕೈ ಬಿಡೋಡ್ತಿ ಅವೇ ಕೈ ನನ್ನ ಪ್ರತೊಂದು ಉಪ್ಪಲೇ ಬಂದು ಅನ್ನಕ್ಕೆ ಮಾತಾ ವಿನಂತಿ ಬಂದೊಂದು ದುಮ್ಮದ ದಿನಕ್ಕೆ ಈ ಅವಧಿ ಎಡ್ಡೆ ಬೇಲನ್ ಮಂಚಿನ ಅವಕಾಶ ಸಿಕ್ಕಡು ಅಂಚನೆ ಮಿತ್ರ ಸಮಿತಿ ಉನ್ನತ ಸಮಿತಿ ಸಹಕಾರಕ್ಕೆ ಇನ್ನೊಂದು ಅಂಚನೆ ದುಂಬ ದಿನಟ್ಟು ನಮ್ಮ ರಾಜ್ಯ ಸಮಿತಿ ಒಂಜಿ ಕಾರ್ಯಕ್ರಮ ಜಾರಿ ಮಲ್ಪುಂಡ ಐನು ಪೂರ್ಣ ಪ್ರಮಾಣದ ಉಳ್ಳಾಲ ಕ್ಷೇತ್ರ ಮಲ್ಪುನಂಚಿನ ಸಹಕಾರನ ಸಮಿತಿದ ಪದಾಧಿಕಾರಿನಕ್ಕೆಲ್ಲ ಸದಸ್ಯರೆಲ್ಲ ಕೊಡದು ಒಂಜಿ ಉಳ್ಳಾಲ ಕ್ಷೇತ್ರನೇ ನನ್ನ ದುಂಬದ ಅವಧಿಡು ಒಂಜಿ ಮಾದರಿ ಕ್ಷೇತ್ರವಾದ ಮಲ್ಪ ಅವಕಾಶ ಮಲ್ಪಡ್ಬಂದು ಮಾತಾಡೋದು ಅಂತಂದು ಎನ್ನ ಪಾತ್ರ ಮುಖ್ಯವಂತಲ್ಲ.